Krishna, Krishna Krishna, Hari Hari, Hari Rama, Hari Rama, Rama Rama, Hari Hari, Hare Krishna, Hare Krishna, Krishna Krishna, Hari Hari, Hari Rama, Hari Rama, Rama Rama, Hari Hari. ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिन्धु दीनबन्धु जगत्पते गोपीश गोपिकान्त राधाकान्त नमोऽस्तुते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिति नामिने नमस्ते सरस्वती देवी गौरवाणी प्रचारिणि निर्विशेषशून्यवादी पाश्चात्य देशतारिणि जयो श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम ರಾಮ ರಾಮ ಹರೇ 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 ಕೃಷ್ಣ. ಎಲ್ಲರಿಗೂ ಭಾಗವತಂ ತರಗತಿಗೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸಂ ತತೋ ಜಯಂ ಉದೀರಯೇತ್. कष्टप्रायेषु भद्रेषु नित्यं भागवतसेवया भगवती उत्तमश्लोके भक्तिर्भवति नैष्टिकी. हरे कृष्ण. हरे कृष्ण माताजी। हरे कृष्ण माताजी. हरे कृष्ण. हरे कृष्ण माताजी। हरे कृष्ण माताजी. हरे कृष्ण माताजी। हरे कृष्ण माताजी. हरे कृष्ण माताजी। हरे कृष्ण माताजी. ಹರೇ ಕೃಷ್ಣ ಮಾತಾಜಿ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಸೊ 11ನೇ ಅಧ್ಯಾಯ ಮುಗಿದಿದೆ ಅಂತ ತಿಳ್ಕೊತೀನಿ. ಅಂದ್ರೆ ಸ್ವಯಂಭೂ ಮನುವು ಧ್ರುವ ಮಹಾರಾಜನಿಗೆ ಅಂದ್ರೆ ಅವನನ್ನ ಮನವೊಲಿಸ್ತಾನೆ. ಅಂದ್ರೆ ಈ ಒಂದು ಯುದ್ಧ ಅದು ಅಲ್ಲಿ ನಾವು ನೋಡ್ತೀವಿ. ಹಿಂದೆ ಏನಾಗಿದೆ ಅಂದ್ರೆ ಧ್ರುವನ ತಮ್ಮ ಉತ್ತಮನ ಒಂದು ಹತ್ಯೆಯಾಗಿದೆ ಒಬ್ಬ ಯಕ್ಷನಿಂದ. ಹಾಗಾಗಿ ಅವನ ತಾಯಿ ಕೂಡ ಸಾವನ್ನಪ್ಪಿದ್ದಾಳೆ, ಸುರುಚಿ. ಈಗ ಏನಾಗಿದೆ, ಆ ಧ್ರುವ ಮಹಾರಾಜರಿಗೆ ಕೋಪ ಬಂದು ಅವನು ಏನ್ ಮಾಡ್ತಾನೆ, ಆ ಹಿಮಾಲಯ ಪರ್ವತದಲ್ಲಿ ಇದ್ದ ಎಲ್ಲ ಯಕ್ಷರು ಯಾರಿದ್ದಾರೆ ಯಕ್ಷರನ್ನ ಅವನು ಸಂಹಾರ ಮಾಡ್ತಾನೆ. ಆ ಸಂಹಾರ ಮಾಡಿದ್ಮೇಲೆ ಏನಾಗುತ್ತೆ, ಅವನ ಕೋಪ ಅತಿರೇಕಕ್ಕೆ ಹೋಗಿ ಅವನು ಎಲ್ಲಾ ಎಲ್ಲರನ್ನು ಕೂಡ ಸಂಹಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ, ನಂತರ ಅವನಿಗೆ ಸಾಂತ್ವನ ಮಾಡೋದಕ್ಕೆ ಅವನ ತಾತನಾದಂತಹ ಸ್ವಯಂಭೂಮನು ಬರ್ತಾನೆ. ಹೇಳ್ತಾನೆ, ಯಾರು ತಪ್ಪನ ಮಾಡಿದ್ದಾನೆ ಅವನನ್ನ ಹೊರತುಪಡಿಸಿ ನೀನು ಕೋಪಕ್ಕೆ ನಿನ್ನ ಒಂದು ಬುದ್ಧಿಯನ್ನ ಕೊಟ್ಟು ಯಾರು ತಪ್ಪು ಮಾಡ್ಲಿಲ್ಲ ಅಂತವರನ್ನು ಕೂಡ ನೀನು ಅವರಿಗೂ ಕೂಡ ಶಿಕ್ಷೆ ಕೊಟ್ಟಿದ್ಯಾ, ಅವರಿಗೂ ಕೂಡ ಮರಣದಂಡನೆ ಕೊಟ್ಟಿದ್ಯಾ, ಇದು ಸರಿ ಇಲ್ಲ ಅಂತ ಹೇಳಿ ಅವನನ್ನ ಮನವೊಲಿಸ್ತಾನೆ ಸ್ವಯಂಭೂ ಮನು ಮತ್ತೆ ಇತರ ಋಷಿ ಮುನಿಗಳು. ನಂತರ ಧ್ರುವ ಮಹಾರಾಜ ಅವನು ಶಾಂತನಾಗ್ತಾನೆ. ಈಗ ಆ ಯುದ್ಧವನ್ನ ನಿಲ್ಲಿಸಿದ್ದಾನೆ. ಮುಂದೆ ಏನಾಗುತ್ತೆ ಅನ್ನೋಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಧ್ರುವ ಮಹಾರಾಜನು ಭಗವದ್ಧಾಮಕ್ಕೆ ಮರಳುತ್ತಾನೆ. ಈ ಒಂದು ಅಧ್ಯಾಯದಲ್ಲಿ ನಾವು ಹೇಗೆ ಧ್ರುವ ಮಹಾರಾಜ ಅವನ ಆಳ್ವಿಕೆಯನ್ನ ಈ ಭೂಮಿಯ ಮೇಲೆ ಅದು ಕೊನೆಗೊಳಿಸಿ ಅವನು ದೇಹತ್ಯಾಗ ಅನ್ನೋದಕ್ಕಿಂತ ಅವನು ಹೇಗೆ ಭಗವಂತನ ಶುದ್ಧ ಭಕ್ತನಾದ ಕಾರಣ ಅವನು ಭಗವದ್ಧಾಮಕ್ಕೆ ಮೃತ್ಯುವನ್ನು ಜಯಿಸಿ ಹೋಗ್ತಾನೆ ಅನ್ನೋಂಥದ್ದನ್ನ ನಾವು ಈ ಒಂದು ಅಧ್ಯಾಯದ ಮೂಲಕ ನೋಡ್ಲಿಕ್ಕಿದೀವಿ. ಅದರಲ್ಲಿ ಮೊದಲನೇ ಶ್ಲೋಕ. ಮೈತ್ರೇಯ ಉವಾಚ ಧ್ರುವಂ ನಿವೃತ್ತಂ ಪ್ರತಿಬುದ್ಧ್ಯ ವೈಶಸಾ ದಪೇತಮನ್ಯುಂ ಭಗವಾನ್ ಧನೇಶ್ವರಃ ತತ್ರ ಗತಾಶ್ಚಾರಣ
ಯಕ್ಷಕಿನ್ನರೈ ಸಂಸ್ತೂಯಮಾನೋ ನ್ಯವದ್ ನ್ಯವದತ್ ಕೃತಾಂಜಲಿಂ. ಹರೇ ಕೃಷ್ಣ. ಯಾರಾದ್ರೂ ಓದ್ಬೋದು? ಹರೇ ಕೃಷ್ಣ ಅಲ್ಲ, ಮಾತಾಜಿ. ನೀವು ಹೇಳಿಕೊಡಿ ಮಾತಾಜಿ, ಆಗ ಅವರು ರಿಪೀಟ್ ಮಾಡ್ತಾರೆ. ಒಂದ್ಸಲ ಒಂದು ಲೈನ್ ನೀವು ಹೇಳಿ, ಅವಾಗ ಎಲ್ಲರೂ ರಿಪೀಟ್ ಮಾಡ್ತಾರೆ, ಮತ್ತೆ ಓದಿಸೋಣ. ಓಕೆ ಮಾತಾಜಿ. ಮೈತ್ರೇಯ ಉವಾಚ ಮೈತ್ರೇಯ ಉವಾಚ ಧ್ರುವಂ ನಿವೃತ್ತಂ ಪ್ರತಿಬುದ್ಧ್ಯ ವೈಶಸಾ ಧ್ರುವಂ ನಿವೃತ್ತಂ ಪ್ರತಿಬುದ್ಧ್ಯ ವೈಸಸಾ ಅಪೇತಮನ್ಯಂ ಭಗವಾನ್ ಧನೀಶ್ವರಃ ದಪೇತಮನ್ಯಂ ಭಗವಾನ್ ಧನೇಶ್ವರಃ ತತ್ರ ಆಗತ ಚಾರಣ ಯಕ್ಷ ಕಿನ್ನರೈ ತತ್ರ ಆಗತ ಚಾರಣ ಯಕ್ಷ ಕಿನ್ನರೈ ಸಂಸ್ತೂಯಮಾನಾನ್ ನ್ಯವದತ್ ಕೃತಾಂಜಲಿಂ. ಸಂಸ್ತೂಯಮಾನಾನ್ ಕೃತಾಂಜಲಿಂ. ಮೈತ್ರೇಯ. ಓಕೆ ಅಲ್ಲ, ಮಾತಾಜಿ. ಬೇರೆಯವರು ಓದ್ಲಿ ಮಾತಾಜಿ. ಓಕೆ. ಹರೇ ಯಾರು ಕೃಷ್ಣ. ಓದ್ತೀರಿ? ಓದ್ಲಾ ಮಾತಾಜಿ? ಹಾ ಹರೇ ಮಾತಾಜಿ. ಓದಿ ಕೃಷ್ಣ. ಓದಿ. ಹರೇ ಕೃಷ್ಣ. ಮೈತ್ರೇಯ ಉವಾಚ ಧ್ರುವಂ ನಿವೃತ್ತಂ ಪ್ರತಿಬುದ್ಧ ವೈಶಸಾ ತಾಪೇತಮನ್ಯುಂ ಭಗವಾನ್ ಧನೇಶ್ವರಃ ತತ್ರಾಗತಶ್ಚರಣ ಯಕ್ಷ ಕಿನ್ನರೈ ಸಂಸ್ತೂಯಮಾನೋ ನ್ಯವದತ್ ಕೃತಾಂಜಲಿಂ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲ ಮಾತಾಜಿ. ಹರೇ ಹಾ ಕೃಷ್ಣ. ಮಾತಾಜಿ. ಓದಿ ಮಾತಾಜಿ. ಮೈತ್ರೇಯೋವಾಚ ಧ್ರುವಂ ನಿವೃತ್ತಂ ಪ್ರತಿಬುದ್ಧ್ಯ ವೈಶಸಾ ದಪೇತಮನ್ಯುಂ ಭಗವಾನ್ ಧನೇಶ್ವರಃ ತತ್ರಾಗತಶ್ಚಾರಣ ಯಕ್ಷ ಕಿನ್ನರೈ ಸಂಸ್ತೂಯಮಾನೋ ಕೃತಾಂಜಲಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಬರ್ಲಿಯಾ ಮಾತಾಜಿ? ಹಾ ಮಾತಾಜಿ. ಮೈತ್ರೇಯ ಉವಾಚ ಒಬ್ಬೊಬ್ರೆ ಓದಿ, ಒಬ್ಬೊಬ್ರೆ. ಗಾಯತ್ರಿ ದೇವಿ ಮಾತಾಜಿ ಓದಿ. ಓಕೆ. ಹರೇ ಕೃಷ್ಣ. ಮೈತ್ರೇಯ ಉವಾಚ ಧ್ರುವಂ ನಿವೃತ್ತಂ ಪ್ರತಿಬುದ್ಧ್ಯ ವೈಶಸಾ ದಪೇದಮನ್ಯುಂ ಭಗವಾನ್ ಧನೇಶ್ವರಃ ತತ್ರಾಗತಶ್ಚಾರಣ ಯಕ್ಷ ಕಿನ್ನರೈಃ ಸಂಸ್ತೂಯಮಾನೋ ನ್ಯವದುತ್ಕೃತಾಂಜಲಿಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮೈತ್ರೇಯ ಉವಾಚ ಧ್ರುವಂ ನಿವೃತ್ತಂ ಪ್ರತಿಬುದ್ಧ್ಯ ವೈಶಸಾ ದಪೇದಮನ್ಯುಂ ಭಗವಾನ್ ಧನೇಶ್ವರಃ ತತ್ರಾಗತಾಶ್ಚಾರಣ ಯಕ್ಷ ಕಿನ್ನರೈ ಸಂಸ್ತೂಯಮಾನೋನ್ಯವದತ್ಕೃತಾಂಜಲಿಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮೈತ್ರೇಯ ವಾಚ ಧ್ರುವಂ ನಿವೃತ್ತಂ ಪ್ರತಿಬುದ್ಧೈವ ವೈಷಯಾ ದಪೇತಮನ್ಯುಂ ಭಗವಾನ್ ಧನೇಶ್ವರಃ ತತ್ರಾಗತಚಾರಣ ಯಕ್ಷ ಕಿನ್ನರೈ ಸಂಸ್ತೂಯಮಾನೋ ನ್ಯವದತ್ಕೃತಾಂಜಲಿಂ. ಧನ್ಯವಾದ. ಹರೇ ಕೃಷ್ಣ. ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ. ಮಾತಾಜಿ. ಮೈತ್ರೇಯ ಉವಾಚ ಧ್ರುವಂ ನಿವೃತ್ತಂ ಪ್ರತಿಬುದ್ಧ್ಯ ವೈಶಸಾ ದಪೇತಮನ್ಯುಂ ಭಗವಾನ್ ಧನೇಶ್ವರಃ ತತ್ರಾಗತಶ್ಚಾರಣ ಯಕ್ಷ ಕಿನ್ನರೈಃ ಸಂಸ್ತೂಯಮಾನೋ ನ್ಯವದತ್ ಕೃತಾಂಜಲಿಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಕೃಷ್ಣ ಮಾತಾಜಿ. ಮಾತಾಜಿ. ಹಾ ಮಾತಾಜಿ. ಮೈತ್ರೇಯ ಉವಾಚ ಧ್ರುವಂ ನಿವೃತ್ತಂ ಪ್ರತಿಬುದ್ಧ್ಯ ವೈಶಸಾ ದಪೇತಮನ್ಯುಂ ಭಗವಾನ್ ಧನೇಶ್ವರಃ ತತ್ರಾಗತಶ್ಚಾರಣ ಯಕ್ಷ ಕಿನ್ನರೈ ಸಂಸ್ತೂಯಮಾನೋ ನ್ಯವದತ್ ಕೃತಾಂಜಲಿಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೈತ್ರೇಯ ಹರೇ ಕೃಷ್ಣ ಮಾತಾಜಿ. ಧ್ರುವಂ ಮೈತ್ರೇಯ ಉವಾಚ ಧ್ರುವಂ ನಿರುತ್ತಂ ಪ್ರತಿಬುದ್ಧ್ಯ ವೈಶಸಾ ದಪೇತಮನ್ಯುಂ ಭಗವಾನ್ ಧನೇಶ್ವರಃ ತತ್ರಾಗತಶ್ಚಾರಣ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮೈತ್ರೇಯ ಉವಾಚ
ಧ್ರುವಂ ನಿವೃತ್ತಂ ಪ್ರತಿಬುದ್ಧ್ಯ ವೈಶ್ಯಸಾಂ ತಪೇತನ್ಮನ್ಯೋ ಭಗವಾನ್ ಧನೀಶ್ವರಃ ತತ್ರಾಗತಶ್ಚಾರಣ ಯಕ್ಷ ಕಿನ್ನರೈ ಸಂಸ್ತೂಯಮಾನೋ ನ್ಯವದಕ್ಷುತಾಂಜಲಿಂ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಮೈತ್ರೇಯ ಉವಾಚ ಧ್ರುವಂ ನಿವೃತ್ತಂ ಪ್ರತಿಬುದ್ಧ್ಯ ವೈಶಸಾತ್ ಅಪೇತಮನ್ಯುಂ ಭಗವಾನ್ ಧನೇಶ್ವರಃ ತತ್ರಾಗತಶ್ಚಾರಣ ಯಕ್ಷ ಕಿನ್ನರೈಃ ಸಂಸ್ತೂಯಮಾನೋ ನ್ಯವದತ್ ಕೃತಾಂಜಲಿಂ. ಹರೇ ಕೃಷ್ಣ. ಹರೇ ಧ್ರುವಂ ನಿವೃತ್ತಂ ಪ್ರಬುದ್ಧ್ಯ ವೈಶಸಾ ತಪೇತಮನ್ಯುಂ ಭಗವಾನ್ ಧನೇಶ್ವರಃ ತತ್ರಾಗತಶ್ಚಾರಣ ಯಕ್ಷ ಕಿನ್ನರೈಃ ಸಂಸ್ತೂಯಮಾನೋ ನವದತ್ಕೃತಾಂಜಲಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ನಾಗವೇಣಿ ಮತ್ತೆ ಓಕೆ, ಒಂದ್ ನಿಮಿಷ. ಹೋಸ್ಟ್ ನಾನು ಅದನ್ನ ಮಾತಾಜಿ. ಹಾ ಮಾತಾಜಿ, 1 ಸೆಕೆಂಡ್, ನಾನು ಹೋಸ್ಟ್ ಇದ್ದೀನಿ. ಹಾ ಓಕೆ, ನಾನು ಇದನ್ನು ಓದಿಸ್ತೇನೆ ಅಷ್ಟೋ ತನಕ. ಮೈತ್ರೇಯ ಉವಾಚ, ಮೈತ್ರೇಯರು ಹೇಳಿದರು. ಮೈತ್ರೇಯರು ಹೇಳಿದರು. ಧ್ರುವ ಮಹಾರಾಜನನ್ನು ನಿವೃತ್ತಂ ನಿಲ್ಲಿಸಿದ ಪ್ರತಿಬುದ್ಧ್ಯ ತಿಳಿದು ವೈಸಸ್ಸಾತ್ ಕೊಲ್ಲುವುದರಿಂದ ಅಪೇತ ಕಡಿಮೆಯಾದ ಮನ್ಯುಂ ಕೋಪವುಳ್ಳ ಭಗವಾನ್ ಕುಬೇರನು ಈಶ್ವರಃ ಧನಾಧಿಪತಿಯಾದ ತತ್ರ ಅಲ್ಲಿಗೆ ಅಗತ ಬಂದು ಚಾರಣರಿಂದ ಯಕ್ಷರಿಂದ ಕಿನ್ನರೈ ಮತ್ತು ಕಿನ್ನರರಿಂದ ಸಂಸ್ತೂಯಮಾನಃ ಸ್ತುತಿಸಲ್ಪಡುತ್ತಾ ನೈವೇದ್ಯತ್ ಹೇಳಿದನು. ಕೃತಾಂಜಲಿಂ ಕೈ ಮುಗಿದಿದ್ದ ಧ್ರುವನಿಗೆ. ಹರೇ ಕೃಷ್ಣ ಮಾತಾಜಿ. ಸ್ಕ್ರೀನ್ ಕಾಣ್ತಿದ್ಯಾ ಮಾತಾಜಿ? ಮಾತಾಜಿ ಕಾಣ್ತದೆ. ಅನುವಾದ. ಪ್ರಭುಪಾದರಿಗೆ ಜಯವಾಗಲಿ. ಮಹಾಮುನಿ ಮೈತ್ರೇಯರು ನುಡಿದರು. ಪ್ರಿಯ ವಿದುರನೆ, ಧ್ರುವ ಮಹಾರಾಜನ ಸಿಟ್ಟು ಕುಗ್ಗಿತ್ತು. ಅವನು ಯಕ್ಷ ಸಂಹಾರವನ್ನು ಪೂರ್ಣವಾಗಿ ನಿಲ್ಲಿಸಿದನು. ದೈವಾನುಗ್ರಹಕ್ಕೆ ವಿಶೇಷವಾಗಿ ಪಾತ್ರನಾದ ಧನಾಧಿಪತಿ ಕುಬೇರನಿಗೆ ಈ ವಿಷಯ ತಿಳಿಯಿತು. ಅವನು ಧ್ರುವನ ಮುಂದೆ ಪ್ರತ್ಯಕ್ಷನಾದನು. ಯಕ್ಷ, ಕಿನ್ನರ ಮತ್ತು ಚಾರಣರಿಂದ ಪೂಜಿತನಾದ ಆತನು ಕೈಗಳನ್ನು ಜೋಡಿಸಿಕೊಂಡು ತನ್ನೆದುರು ನಿಂತ ಧ್ರುವ ಮಹಾರಾಜನನ್ನು ಕುರಿತು ಹೇಳಿದನು. ಅಂದ್ರೆ ಈಗ ಒಂದು ಯುದ್ಧವನ್ನ ನಿಲ್ಲಿಸಿದ್ದಾನೆ ಧ್ರುವ ಮಹಾರಾಜ. ಒಂದು ಯಕ್ಷರು ಅವರ ಒಂದು ಸಂಹಾರ ಏನ್ ಮಾಡ್ತಿದ್ದ ಅದನ್ನ ನಿಲ್ಲಿಸಿದ್ದಾನೆ. ಅದ್ ನಿಲ್ಲಿಸೋದಕ್ಕೆ ಕಾರಣ ಏನು ಅಂದ್ರೆ ಸ್ವಯಂಭೂಮನು, ಅವನ ತಾತ, ಅವನ ಒಂದು ಉಪದೇಶವನ್ನ ಕೇಳಿ ಮತ್ತೆ ಅಲ್ಲಿ ಬಂದಂತಹ ಋಷಿ ಮುನಿಗಳ ಒಂದು ಅವರು ಕೊಟ್ಟಂತಹ ಸಲಹೆಯನ್ನ ಕೇಳಿ ಅವನು ಯುದ್ಧವನ್ನ ನಿಲ್ಲಿಸಿದ್ದಾನೆ. ಆ ಒಂದು ವಿಚಾರ ತಿಳಿದಂತಹ ಯಕ್ಷರ ರಾಜ ಕುಬೇರ ಅವನು ಅಲ್ಲಿಗೆ ಬಂದಿದ್ದಾನೆ. ಕುಬೇರ ಧನಾಧಿಪತಿ. ನಾವು ನೋಡಿದೀವಿ ಕುಬೇರ ಅಂತಂದ್ರೆ ಅವನು ಅತ್ಯಂತ ದೇವತೆಗಳಲ್ಲಿ ಅತ್ಯಂತ ಶ್ರೀಮಂತನಾದವನು. ಅವನು ಕೋಶಾಧಿಪತಿ. ಅವನು ಅಲ್ಲಿಗೆ ಬಂದಿದ್ದಾನೆ. ಮತ್ತೆ ಅವರ ಜೊತೆಯಲ್ಲಿ ಎಲ್ಲ ಕಿನ್ನರರು, ಚಾರಣರು ಮತ್ತೆ ಒಂದು ಯಕ್ಷರು ಎಲ್ಲರೂ ಕೂಡ ಅವನ ಜೊತೆ ಬಂದಿದ್ದಾರೆ. ಬಂದು ಅವರೆಲ್ಲರೂ ಕೂಡ ಧ್ರುವ ಮಹಾರಾಜನನ್ನ ಕುರಿತು ಮುಂದಿನ ಒಂದು ಶ್ಲೋಕದಲ್ಲಿ ಹೇಳಿದಂತೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಕುಬೇರ ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ? ಹರೇ ಕೃಷ್ಣ. ಯಾರು ಕುಬೇರ ಅಂತ? ಗೊತ್ತು. ದೇವತೆಗಳ ಕೋಶಾಧಿಕಾರಿ ಮಾತಾಡಿ. ದೇವತೆಗಳ ಕೋಶಾಧಿಕಾರಿ. ಮತ್ತೆ ನಳಕುವರರ ಮತ್ತೆ ಮಣಿಗ್ರೀವನ ತಂದೆ. ರಾವಣನಿಗೂ ಕೂಡ ಅಣ್ಣ. ಹೌದಾ ಮಾತಾಜಿ? ಇದು ನನ್ಗೆ ಗೊತ್ತಿರ್ಲಿಲ್ಲ.
ನಂಗೂ ಗೊತ್ತಿರ್ಲಿಲ್ಲ. ಓ, ರಾವಣನ ಅಣ್ಣ, ಅದಕ್ಕೆ ಅವನಿಗೆ ಆ ವಾಹನ ಕೊಟ್ಟಿದ್ದಾನ, ಪುಷ್ಪಕ ವಿಮಾನ. ಓಕೆ, ಅದರಿಂದ ಅವನು ಆ ಒಂದು ಚಿನ್ನದ ಅರಮನೆ ಪಡ್ಕೊಂಡ ಮಾತಾಜಿ. ವಾಹನ ಕೊಟ್ಟಿದ್ದಾನೆ, ಶಾಪ ಕೂಡ ಕೊಟ್ಟಿದ್ದಾನೆ. ಶಾಪ ಅಂದ್ರೆ ಸ್ತ್ರೀಯರು, ಪರಸ್ತ್ರೀಯರನ್ನ ಅವನು ಅವ್ರ ಇಚ್ಛೆ ಇಲ್ಲದೆ ಅವ್ರನ್ನ ಮೈ ಮುಟ್ಲಿಕ್ಕಿಲ್ಲ, ಆ ಒಂದು ಶಾಪ ಕೊಡ್ತ. ಅವ್ರು ತಾವಾಗಿ ಅವನ ಹತ್ರ ಬರ್ಬೇಕು ಹಾಗೆ. ಅದರಿಂದ ಬೇರೆ ಸ್ತ್ರೀಯರು ಅವನಿಂದ ರಕ್ಷಣೆ ಪಡ್ಕೊಂತಾರೆ. ಇಲ್ಲಾಂದ್ರೆ ಅವನಿಗಿದ್ದ ಶಕ್ತಿಗೆ ಅವನು ಯಾರನ್ನ ಏನ್ ಬೇಕಾದ್ರೂ ಮಾಡಬಲ್ಲ ಆಗಿದ್ದ. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಮುಂದುವರ್ಸೋಣ. 2ನೇ ಶ್ಲೋಕ. ಹರೇ ಕೃಷ್ಣ. ಕೇಳ್ತಿದೆ? ಕೇಳ್ತದೆ ಮಾತಾಜಿ. ಶ್ಲೋಕ 2. ಧನದ ಉವಾಚ ಭೂಭೂ ಕ್ಷತ್ರಿಯ ದಯಾದ ಪರಿತುಷ್ಟ ಅಸ್ಮಿ ತೇ ಅನಗಃ ಯತ್ವಾ ಪೀತಾ ಆದೇಶ ದ್ವೈರಂ ದುಸ್ತೃಜ್ಯಾಂ ಅತ್ಯಜಂ. ಭೂಭೂ ಕ್ಷತ್ರಿಯ ದಯಾಯ ಪರಿತುಷ್ಟೋಸ್ಮಿ ತೇ ಅನಗಃ ಯತ್ವಾ ಪಿತಾಮಹ ಆದೇಶದ್ವೈರಂ ದುಸ್ತೃಜ್ಯಾಂ ಅತ್ಯಜಃ. ಶ್ರೀ ಕೃಷ್ಣ. ಧನದ ಉವಾಚ. ಧನದ ಉವಾಚ ಭೋ ಕ್ಷತ್ರಿಯ ದಯಾಯ ಪರಿತುಷ್ಟೋ ಅಸ್ಮಿ ತೇ ಅನಗ. ಭೋ ಕ್ಷತ್ರಿಯ ಯತ್ವಾಂ ಪಿತಾಮಹ ಆದೇಶ ದ್ವೈರಂ ದುಸ್ತ್ಯಜಾಂ ಅತ್ಯಜಃ. ಯಾರಾದ್ರೂ ಓದಿ ಮಾತಾಜಿ. ಧನದ ಉವಾಚ ಭೋ ಭೋ ಕ್ಷತ್ರಿಯ ದಾಯಾದ ಪರಿತುಷ್ಟಸ್ಮಿ ತೇನಗ ಯತ್ವಂ ಪೀತಮಹಾದೇಶ ಧೈರ್ಯಂ ದುಸ್ಸಜಮತ್ಯಜಃ. ಧನ್ಯವಾದ ಮಾತಾಜಿ. ಧನದ ಉವಾಚ ಭೂಭುಃ ಕ್ಷತ್ರಿಯ ದಾಯಾತ್ ಪರಿತುಷ್ಟೋ ಅಸ್ಮಿ ತೇ ಅನಗ ಯತ್ವಂ ಪಿತಾಮಹ ಆದೇಶ ದ್ವೈರಂ ದುಸ್ಸಜಂ ಅತ್ಯಜಃ. ಧನದ ಉವಾಚ ಭೋ ಭೋ ಕ್ಷತ್ರಿಯ ದಾಯಾದ ಪರಿತುಷ್ಟೋಸ್ಮಿ ತೇ ನಘ ಯತ್ವಂ ಪಿತಾಮಹ ದೇಶಾಃ ದ್ವೈರಂ ದುಸ್ತಜಂ ಅತ್ಯಜಃ. ಹರೇ ಕೃಷ್ಣ. ಧನದ ಉವಾಚ ಭೋ ಭೋ ಕ್ಷತ್ರಿಯಾದಾಯಾಧ ಪರಿತೋಷ್ಟೋಸ್ಮಿ ತೇ ಹನಗಾಂ ಯತ್ವಂ ಪಿತಾಮಹಾದೇಶಾದ್ ದ್ವರೈಂ ದುಸ್ಸಜಮಾತ್ಯಜಃ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನದ ಉವಾಚ ಭೂ ಭೂ ಕ್ಷತ್ರಿಯಾದಾಯಾದ ಪರಿತುಷ್ಟೋಸ್ಮಿ ತೇ ನಘ ಯತ್ವಂ ಪಿತಾಮಹಾದೇಶ ದ್ವೈರ್ಯಂ ದುಸ್ಸಜಮತ್ಯಜಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನದ ಉವಾಚ ಭೋ ಭೋ ಕ್ಷತ್ರಿಯ ದಾಯಾದ ಪರಿತುಷ್ಟೋಸ್ಮಿ ತೇ ನಘ ಯತ್ವಂ ಪಿತಾಮಹ ದೇಶ ದ್ವೈರಂ ದುಸ್ತ್ಯಜಮತ್ಯಜಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನದ ಉವಾಚ ಭೋ ಭೋ ಕ್ಷತ್ರಿಯ ದಾಯಾದ ಪರಿತೋಷ್ಟಿಂ ತೇನಗ ಯತ್ವೈಂ ಪಿತಾಮಹ ದೇಶದ್ವೈರಂ ದಸ್ತೈರ್ಜಮತ್ಯಜಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನದ ಉವಾಚ ಭೋ ಭೋ ಕ್ಷತ್ರಿಯ ದಾಯಾದ ಪರಿತುಷ್ಟೋಸ್ಮಿ ತೇ ಅನಘ ಯಸ್ತ್ವಂ ಪಿತಾಮಹ ದೇಶ. ಸರಿ ಮಾತಾಜಿ. ಹೋಯ್ತಾ? ಮಹಾದೇಶ ಅದ್ವೈರಂ ದುಸ್ತ್ವಜ ಮಸ್ಯಜ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನದ ಉವಾಚ ಭೋ ಭೋ ಕ್ಷತ್ರಿಯ ದಾಯಾದ ಪರಿತುಷ್ಟೋಸ್ಮಿ ತೇ ಅನಗ ಯತ್ವಂ ಪಿತಾಮಹಿ ದೇಶಾದ್ವೈರಂ
तैजमत्यजः धन्यवाद हरे कृष्ण हरे कृष्ण माताजी धनद उवाच भो 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 क्षत्रियादायाद परितुष्टस्य ते अनघः यत्त्वं पितामहादेव देशाद्वैरं दुस्सज्य मत्यजः हरे कृष्ण माताजी हरे कृष्ण माताजी धनद उवाच भो भो क्षत्रिया दायाद परितोष्टस्मिते अनगा यत्त्वं पितामहादेशाद्वैरं दुस्तजमत्यजः हरे कृष्ण माताजी धन्यवाद ನೆಟ್ವರ್ಕ್ ಸರಿ ಇಲ್ಲ ಮಾತಾಜಿ. भो भो क्षत्रियदायाद परितोष्टोऽस्मि ते अनघा त्वं पितामहादेश द्वैरं ಹೌದಾ ಓಕೆ ಹರೇ ಕೃಷ್ಣ ಮಾತಾಜಿ ಹಾ ಭೋ ಭೋ ಓದಿ ಕ್ಷತ್ರಿಯದಾಯಾದ ಪರಿತುಷ್ಟೋಸ್ಮಿ ತೇ ನಗಃ ಯತ್ವಂ ಪಿತಾಮಹಾದೇವ ದೇಶಾದೈರಂ ತುಸ್ತೈಜಮತೃಷಃ. ಹರೇ ಕೃಷ್ಣ. हरे कृष्ण माताजी धनद उवाच भो भो क्षत्रियदायाद परितोष्टोऽस्मि ते अनघा यत्त्वं पितामहादेश द्वैरं दुस्त्यजमत्यजः ಓಕೆ ಮಾತಾಜಿ. ಧನದ ಉವಾಚ ದನದ ಧನಾಧಿಪತಿಯಾದ ಹಾ ಹ್ಮ್ ಮಾತಾಜಿ ಓದಿ ಮಾತಾಜಿ. ಧನಾಧಿಪತಿಯಾದ ಕುಬೇರನು ಹೇಳಿದನು ದನದ ಉವಾಚ ಧನಾಧಿಪತಿಯು ಕುಬೇರನು ಹೇಳಿದನು. ಬೇರನ್ನು ಧನ- ಹೇಳಿದ್ನು. ಭೋ ಭೋ ಎಲೈ ಭೋ ಭೂ ಭೋ ಭೂ ಎಲೈ ಎಲೆ ಕ್ಷತ್ರಿಯ ದಯಾದ ಕ್ಷತ್ರಿಯ ದಯಾದ ಕ್ಷತ್ರಿಯ ಕುಮಾರನ್ ಕ್ಷತ್ರಿಯ ಕುಮಾರನೇ ಕ್ಷತ್ರಿಯ ಕುಮಾರನ್ ಕುಮಾರನೇ ಪರಿತುಷ್ಟ ಅತ್ಯಂತ ಸಂತೋಷಗೊಂಡನು ಪರಿತುಷ್ಟ ಪರಿತುಷ್ಟ ಅತ್ಯಂತ ಸಂತೋಷಗೊಂಡನು. ಅಸ್ಮಿ ನಾನು ಅಸ್ಮಿ ನಾನು ನಾನು ಇದ್ದೇನೆ ನಾನು ಇದ್ದೇನೆ ಹೇ ನಿನ್ನೊಡನೆ ತೇ ನಿನ್ನೊಡನೆ ನಿನ್ನೊಡನೆ ಅನಗ ಎಲೈ ಪಾಪರಹಿತನೆ ಅನಗ ಎಲೈ ಅನಗ ಎಲೆ ಪಾಪರಹಿತನೇ ಯತ್ ಏಕೆಂದರೆ ಏಕೆಂದರೆ ತ್ವಂ ನೀನು ತ್ವಂ ನೀನು ನೀನು ಪಿತಾಮಹ ನಿನ್ನ ತಾತನ ಪಿತಾಮಹ ನಿನ್ನ ತಾತನ ಆದೇಶದ ಮೇರೆಗೆ ಆದೇಶದ ಮೇರೆಗೆ ವೈರಂ ಶತ್ರುತ್ವವನ್ನು ಶತ್ರುತ್ವವನ್ನು ದುಸ್ತ್ಯಜಂ ಬಿಡಲು ಕಷ್ಟವಾದ ಬಿಡಲು ಕಷ್ಟವಾದ ಅತ್ಯಜಃ ಬಿಟ್ಟಿದ್ದೀಯೇ ಅತ್ಯಜಃ ಬಿಟ್ಟಿದ್ದೀಯೇ. ಅನುವಾದ ಪ್ರಭುಪಾದರಿಗೆ ಜಯವಾಗಲಿ. ಕೋಶಾಧ್ಯಕ್ಷನಾದ ಕುಬೇರನು ನುಡಿದನು, ಎಲೈ ಪಾಪರಹಿತನಾದ ಕ್ಷತ್ರಿಯ ಕುಮಾರನೇ, ನನಗೆ ತುಂಬಾ ಸಂತೋಷವಾಗಿದೆ. ದ್ವೇಷವನ್ನು ಬಿಟ್ಟು ಬಿಡುವುದು ಅತೀವ ಕಷ್ಟ, ಆದರೆ ನಿನ್ನ ಅಜ್ಜನ ನಿರ್ದೇಶನದಂತೆ ನೀನು ಅದನ್ನು ಬಿಟ್ಟಿರುವೆ. ನನಗೆ ನಿನ್ನ ಬಗ್ಗೆ ತುಂಬಾ ಸಂತೋಷವಾಗಿದೆ. ಏಕೋ ಕೇಳಿಸ್ತಿದೆ ಮಾತಾಜಿ? ಇಲ್ಲ ಕ್ಲಿಯರ್ ಇದೆ. ಅದು ಬೇರೆಯವ್ರದ್ದು ಮ್ಯೂಟ್ ಮಾಡ್ತೇನೆ, ಸರಿ ಆಗ್ತದೆ. ಹೇಳಿ ಮತ್ತೆ. ಅದರಲ್ಲಿ ಕುಬೇರ ಹೇಳ್ತಾ ಇರುವಂತದ್ದು ಒಂದು ಧ್ರುವ ಮಹಾರಾಜನ ಕುರಿತು. ಅವನನ್ನ ಎಲೆ ಪಾಪರಹಿತನಾದ ಕ್ಷತ್ರಿಯ ಕುಮಾರನೇ ಅಂತ ಇದ್ದಾನೆ. ಯಾಕೆ ಧ್ರುವ ಮಹಾರಾಜ ಪಾಪರಹಿತ ಅಂತ ಅಂದ್ರೆ, ಈಗ ಅವನು ಇಷ್ಟೊಂದು ಜನರ ಸಂಹಾರ ಮಾಡಿದ್ದಾನೆ, ಮತ್ತೆ ಯಾಕೆ ಅವರನ್ನ ಪಾಪರಹಿತನು ಅಂತ ಹೇಳ್ತಾ ಇದ್ದಾನೆ? ಹರೇ ಕೃಷ್ಣ. ಯಾಕೆ ಹೇಳ್ತಾ ಇದ್ದಾನೆ ಕುಬೇರ ಆ ರೀತಿ? ಧ್ರುವ ಮಹಾರಾಜ ಹೇಗೆ ಅವನು ಪಾಪರಹಿತನಾಗಿದ್ದಾನೆ?
ಅಲ್ಲಿ ಅವನು ದ್ವೇಷವನ್ನೇ ಮಾತಾಜಿ ಬಿಟ್ಟು ಅವನು ಬಿಟ್ಟಲ್ಲ ಮಾತಾಜಿ. ಮಹಾಭಕ್ತವಾಗಿದ್ದಾನೆ ಒಂದು. ಆಮೇಲೆ ಅವನು ತನ್ನ ಕರ್ತವ್ಯ ಮಾಡಿದ್ದಾನೆ ಮಾತಾಜಿ. ಇವನು ರಾಜನಾಗಿ ತನ್ನ ಕರ್ತವ್ಯ ಮಾಡಿದ್ದಾನೆ ಮುಂದೆ. ಮತ್ತೆ ಅಜ್ಜ ಹೇಳಿದಕ್ಕೆ ಅವನೆಲ್ಲವನ್ನೂ ಬಿಟ್ಟಿದ್ದ, ದ್ವೇಷವನ್ನು ಬಿಟ್ಟ, ಎಲ್ಲವನ್ನೂ ಬಿಟ್ಟ ಸ್ವಯಂಭೂ ಅವನು. ಆದ್ರೆ ಭಗವಂತ ಹೇಳ್ತಾನೆ, ಯಾರು ಎಲ್ಲ ಪಾಪಗಳನ್ನ ಕಳ್ಕೊಂಡಿದ್ದಾನೆ ಅವನು ಮಾತ್ರನೇ ಭಗವಂತನ ಒಂದು ಸಾನ್ನಿಧ್ಯವನ್ನ, ಅವನ ದರ್ಶನವನ್ನ ಪಡೆಯೋದಕ್ಕೆ ಸಾಧ್ಯ ಅಂತ. ಈಗಾಗಲೇ ಧ್ರುವ ಮಹಾರಾಜನಿಗೆ ಆ ಭಾಗ್ಯ ಸಿಕ್ಕಿದೆ. ಮತ್ತೆ ಅವನು ಕೂಡ ಭಗವಂತನ ಶುದ್ಧ ಭಕ್ತನಾದ ಕಾರಣ ಪಾಪರಹಿತ ಅಂತಾನೆ ಇಲ್ಲಿ ಕರಿತಾ ಇದ್ದಾರೆ. ಮತ್ತೆ ಅವನು ಕ್ಷತ್ರಿಯನಾದ ಕಾರಣ ಅವನು ಪ್ರಜೆಗಳ ರಕ್ಷಣೆ ಮಾಡ್ಬೇಕು. ಸ್ವತಃ ಅವನ ತಮ್ಮನ ಹತ್ಯೆನ ಮಾಡಿದಂತಹ ಯಕ್ಷನನ್ನ ದಂಡಿಸುವಂತದ್ದು ಸರಿ ಇತ್ತು. ಆದ್ರೂ ಕೂಡ ಒಂದು ತಪ್ಪು ಮಾಡಿದ ಏನು ಅಂತಂದ್ರೆ, ಅವನು ಇಡೀ ಹೇಗೆ ಜನಮೇಜಯ ಪರೀಕ್ಷಿತ ಮಹಾರಾಜನನ್ನ ಕೊಂದಂತ ಒಂದು ಅವನಿಗೆ ಶಾಪ ಕೊಟ್ಟದ್ದು ಶೃಂಗಿ ಇರ್ಬೋದು, ಆದ್ರೆ ಅವನ ಸಾವಿಗೆ ಕಾರಣ ಆದಂತಹ ಒಂದು ಸರ್ಪದ ಕುಲವನ್ನೇ ಅವನು ನಾಶ ಮಾಡ್ಬೇಕು ಅಂತ ಹೋಗ್ತಾನೆ. ಹಾಗೆ ಇಲ್ಲಿ ಉತ್ತಮನ ಸಾವಿಗೆ ಕಾರಣ ಆದಂತಹ ಎಲ್ಲ ಯಕ್ಷರನ್ನ ಕೊಲ್ಲೋದಕ್ಕೆ ಧ್ರುವ ಮಹಾರಾಜ ಹೋಗಿದ್ದಾನೆ. ಆದ್ರೆ ಯಾವಾಗ ಋಷಿ ಮುನಿಗಳು ಮತ್ತೆ ಅವನ ತಾತನ ಒಂದು ಏನು ಉಪದೇಶವನ್ನ ಕೇಳಿದ, ಈಗ ಅವನು ಆ ಒಂದು ದ್ವೇಷ, ಆ ಒಂದು ಕೋಪ, ಇದೆಲ್ಲ ಒಂದು ಅವನು ಪಕ್ಕಕ್ಕೆ ಇಟ್ಟಿದ್ದಾನೆ. ಅಂದ್ರೆ ನಮ್ಮ ಒಂದು ಆತ್ಮದ ಅವನತಿಗೆ ಮೂಲ ಕಾರಣ ಯಾವುದು? ಹರಿಕೃಷ್ಣ. ನರಕದ 3 ಬಾಗಿಲುಗಳು. ಕಾಮಕ್ರೋಧ ಲೋಭ. ಈಗ ಕ್ರೋಧವನ್ನ ಬಿಡು ಅಂತ ಅವನ ತಾತ ಅವನಿಗೆ ಹೇಳಿದ ಕಾರಣದಿಂದ ಅವನ ಮಾತಿಗೆ ಸ್ಪಂದಿಸಿದ್ದಾನೆ. ಮತ್ತೆ ಈಗ ಅವನು ಆ ಕೋಪವನ್ನ, ದ್ವೇಷವನ್ನ ಬಿಡ್ತಾ ಇದ್ದಾನೆ. ಅದನ್ನೇ ಇಲ್ಲಿ ಒಂದು ಕುಬೇರ ಹೇಳ್ತಾ ಇದ್ದಾನೆ. ದ್ವೇಷವನ್ನ ಬಿಟ್ಟು ಬಿಡುವುದು ತುಂಬಾ ಕಷ್ಟ, ಅಷ್ಟು ಸುಲಭ ಇಲ್ಲ. ಅಂದ್ರೆ ಬದಾತ್ಮರು ಈ ಭೌತಿಕ ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಸ್ನೇಹಿತರು, ಶತ್ರುಗಳು ಅನ್ನುವಂತಹ ಭಾವ ಅದು ಇರುತ್ತೆ ಯಾವಾಗ್ಲೂ ಕೂಡ. ಅಂದ್ರೆ ದೇಹ ಭಾವದಲ್ಲಿದ್ದಾಗ ನಮ್ಗೆ ಈ ಎಲ್ಲಾ ಗುಣಲಕ್ಷಣಗಳು ನಮ್ಮಲ್ಲಿ ಬರ್ತವೆ. ಆದ್ರೆ ಅದನ್ನ ಬಿಡೋದು ಅಷ್ಟು ಸುಲಭ ಅಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾನೆ ಕುಬೇರ. ಅಂಥದನ್ನ ಬಿಟ್ಟಿದ್ದಾನೆ. ಆದ್ರೆ ನಿನ್ನ ಅಜ್ಜನ ನಿರ್ದೇಶನದಂತೆ ನೀನು ಅದನ್ನು ಬಿಟ್ಟಿರುವೆ. ನನಗೆ ನಿನ್ನ ಬಗ್ಗೆ ತುಂಬಾ ಸಂತೋಷವಾಗಿದೆ. ಆದ್ರೆ ಈಗ ನಾವು ಸಾಧಾರಣವಾಗಿ ನೋಡ್ತೀವಿ ಏನು ಅಂತಂದ್ರೆ, ಈ ಬದಾತ್ಮರ ಏನಿದ್ದಾರೆ ಅವರು ಪ್ರಭುಪಾದರು ಹೇಳೋ ಹಾಗೆ ಯಾವ್ದಾದ್ರು ಒಂದು ವಿದ್ಯೆ ಅಥವಾ ಜ್ಞಾನವನ್ನ ಪಡ್ಕೊಂಡ್ರೆ, ಅಂದ್ರೆ ಅವರೊಂದು ಭೌತಿಕ ವಿದ್ಯೆಯನ್ನ ಪಡ್ಕೊಂಡ್ರೆ, ಅವರೊಂದು ಸ್ಥಾನಮಾನವನ್ನ ಗಳಿಸಿದ್ರೆ ಕೂಡಲೇ ಅವರಲ್ಲಿ ಆ ಗರ್ವ ಅನ್ನುವಂಥದ್ದು, ಅಹಂಕಾರ ಅನ್ನುವಂಥದ್ದು ಬಂದ್ಬಿಡುತ್ತೆ. ಆಗ ಅವ್ರೇನ್ ಮಾಡ್ತಾರೆ, ಯಾರ ಮಾತನ್ನು ಕೂಡ ಅವರು ಕೇಳೋದಿಲ್ಲ, ಅವ್ರು ಹೇಳಿದ ಹಾಗೆ ಎಲ್ಲ ನಡಿಬೇಕು ಅಂತಾರೆ. ಆದ್ರೆ ಇಲ್ಲಿ ಅಂತಹ ರಾಜನಾಗಿದ್ರು ಕೂಡ ತನ್ನ ಅಜ್ಜ ಬಂದು ಅವನಿಗೆ ಹೇಳಿದಾಗ ಅವನು ಅದಕ್ಕೆ ಹೇಗೆ ಸ್ಪಂದಿಸ್ತಾ ಇದ್ದಾನೆ ಅನ್ನುವಂಥದ್ದನ್ನ ಇಲ್ಲಿ ನೋಡಿ ಕುಬೇರನು ಸಂತೋಷ ಪಡ್ತಾ ಇದ್ದೇನೆ. ಅಂದ್ರೆ ಅವನಿಗೆ ಅನ್ನಿಸ್ತಿದೆ ಶುದ್ಧ ಭಕ್ತರು ಈ ರೀತಿ ಇರ್ತಾರೆ ಅನ್ನುವಂಥದ್ದನ್ನ ಅಲ್ಲಿ ಅವನು ತಿಳಿತಾ ಇದ್ದಾನೆ. ಬೇರೆ ಯಾರಿಗಾದ್ರೂ ಏನಾದ್ರೂ ಹೇಳ್ಲಿಕ್ಕಿದ್ರೆ ನೀವು ಹೇಳ್ಬೋದು. ಹರಿಕೃಷ್ಣ. ಮುಂದುವರ್ಸೋಣ. ಮುಂದುವರಿಸಿ ಮಾತಾಜಿ. ಶಾಂತಿರೂಪಿಣಿ ಮಾತಾಜಿ ಏನಾದ್ರೂ ಹೇಳಿಕ್ಕಿದೆಯಾ? ಮ್ಯೂಟ್ ಅಲ್ಲಿ ಇದ್ದೀರಿ. ಏನಿಲ್ಲ, ದುರ್ಯೋಧನ ಕೂಡ ಹಾಗೆ ಅಲ್ಲ ಮಾತಾಜಿ. ಅವನು ವಿದುರ ಬಂದು ಹೇಳುವಾಗ ಅವನಿಗೆ ಬೈತಾನೆ ಅಲ್ವಾ, ಅವನು ಕೇಳುದಿಲ್ಲ ಮಾತು, ಅಹಂಕಾರಿಯಾಗಿರ್ತಾನೆ, ಭಕ್ತನಾಗಿರ್ತಾನೆ. ಅವನು ಬಂದು ಹೇಳ್ತಾನಲ್ವಾ, ಇದು ಬಿಟ್ಬಿಡು ಒಳ್ಳೇದಲ್ಲ ಅಂತ. ಅದಕ್ಕೆ ಅವನಿಗೆ ಅವನು ಕೆಟ್ಟ ಮಾತನ್ನು ಹೇಳ್ತಾನೆ. ನೀನು ಇದು ದಾಸಿಯ ಪುತ್ರ ಹಾಗೀಗೆಲ್ಲ ಹೇಳ್ತಾನಲ್ವಾ. ಅದಕ್ಕೆ ಭಕ್ತರು ಯಾವಾಗ್ಲೂ ಇನ್ನೊಬ್ಬರ ಮಾತನ್ನು ಕೇಳ್ತಾರೆ, ಆ ಭಕ್ತರು ಕೇಳುದಿಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಟ್ಟೆ ಅಷ್ಟೇ ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 3. ನ ಭವಾನ್ ಅವಧೀತ್ ಯಕ್ಷಾನ್ ನ ಯಕ್ಷ ಭ್ರಾತರಂ ತವ ಕಾಲ ಏವ ಹಿ ಭೂತಾನಾಂ ಪ್ರಭು ಅಪ್ಯಯ ಭಾವಯೋ. ಸ್ವಲ್ಪ ಎಕ್ಕೋ ಹೊಡಿತದೆ ಮಾತಾಜಿ. ಹಾ ಮಾತಾಜಿ, ಏನಾಗ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ, ನೋಡ್ತಾ ಇದ್ದೇನೆ. ಸ್ವಲ್ಪವೇ, ಜಾಸ್ತಿ ಏನಿಲ್ಲ. ಹಾ ಮಾತಾಜಿ, ಈಗ ಮಾತಾಜಿ ಈಗ ಕ್ಲಿಯರ್ ಇದೆ. ನ ಭವಾನ್ ಅವಧೀತ್ ಯಕ್ಷಾನ್ ನ ಯಕ್ಷ ಭ್ರಾತಾರಂ ತವ ಕಾಲ ಏವ ಹಿ ಭೂತಾನಾಂ ಪ್ರಭು ಆಪ್ಯಯ ಭಾವಯೋ.
ಹರೇ ಕೃಷ್ಣ. ಓದ್ಬೋದು ಯಾರಾದ್ರು? ನಾ ಭವಾನ್ ಅವಧಿ ನಾ ಭವಾನ್ ಅವಧಿ ಯಕ್ಷ ಭ್ರಾತಾರಂ ತವ ಯಕ್ಷಾಂತಾರಂಭವ ತವ ಕಾಲ ಏವ ಹಿ ಭೂತಾನಾಂ ಕಾಲವೇದಾಯಿ ಭೂತಾನಾಂ ಪ್ರಭು ಆಪ್ಯಾಯ ಭಾವಯೋ. ಪ್ರಭು ಆಪ್ಯಾಯ ಭಾವಯೋ. ಇನ್ನೊಂದ್ಸತಿ ಹೇಳ್ಬೇಕಾ ಮಾತಾಜಿ? ಓದ್ತಾರ? ಅಲ್ಲ, ಓದ್ತಾರೆ ಮಾತಾಜಿ. ಓದಿ ಮಾತಾಜಿ. ನಾ ಭವಾನ್ ಅವಧೀತ್ ಯಕ್ಷಾನ್ ನಾ ಯಕ್ಷ ಭ್ರಾತರಂ ತವ ಕಾಲ ಏವ ಹಿ ಭೂತಾನಾಂ ಪ್ರಭು ಅಪ್ಯಯ ಭಾವಯೋ. ಹರೇ ಕೃಷ್ಣ ಮಾತಾಜಿ. ನಾ ಭವಾನ್ ವದಿದಕ್ಷಾನ್ನ ಯಕ್ಷ ಭ್ರಾತಾರಂ ತವ ಕಾಲ ಹೇವಾಹಿ ಭೂತಾನಾಂ ಪ್ರಭುರಪ್ಯಾಯ ಭಾವಯೋ. ಹರೇ ಕೃಷ್ಣ. ಧನ್ಯವಾದ. ನಾ ಭವಾನ್ ಅವಧೀತ್ಯಕ್ಷಾನ್ ನಾ ಯಕ್ಷ ಭ್ರಾತರಂ ತವ ಕಾಲ ಏವ ಹಿ ಭೂತಾನಾಂ ಪ್ರಭುರಪ್ಯಯ ಭಾವಯೋಃ. ಹರೇ ಕೃಷ್ಣ. ಹರೇ ಕೃಷ್ಣ. ನ ಭವಾನವಧಿ ಯಕ್ಷಾನ್ನ ಯಕ್ಷ ಭ್ರಾತರಂ ತವ ಕಾಲ ಏವ ಹಿ ಭೂತಾನಾಂ ಪ್ರಭುರಪ್ಯಯ ಭಾವಯೋಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನ ಭವಾನ್ ಅವಧೀತ್ ಯಕ್ಷಾನ್ ನ ಯಕ್ಷ ಭ್ರಾತರಂ ತವ ಕಾಲ ಏವ ಹಿ ಭೂತಾನಾಂ ಪ್ರಭುರ್ ಅಪ್ಯಯ ಭಾವಯೋಃ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾ ಭವಾನವಧೀತಿ ದ್ರಾಕ್ಷಾನ್ನ ಯಕ್ಷಾ ಭ್ರಾತರಂ ತವ ಕಾಲ ಏವ ಹಿ ಭೂತಾನಾಂ ಪ್ರಭುರಪ್ಯ ಭಾವಯೋಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನ ಭವಾನ ಅವಧೀಕ್ಷಣ ಯಕ್ಷ ಭ್ರಾತರಂ ತವ ಕಾಲ ಏವ ಹಿ ಭೂತಾನಾಂ ಪ್ರಭುರವ್ಯಯ ಭಾವಯೋ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾ ಭವಾನ್ ಅವಧೀಕ್ಷನ್ನ ಯಕ್ಷ ಭ್ರಾತರಂ ತವ ಕಾಲ ಏವ ಹಿ ಭೂತಾನಾಂ ಪ್ರಭುರಪ್ಯಯ ಭಾವಯೋಃ. ಹರೇ ಕೃಷ್ಣ. ಶೋಭಾ ಮಾತಾಜಿ ಓದ್ಲಿಕ್ಕಿದೆಯಾ? ಓದಾಯ್ತು ಮಾತಾಜಿ. ಓದಾಯ್ತಾ? ಓಕೆ ಮಾತಾಜಿನೆಲ್ಲ ಹೋಸ್ಟ್ ಮಾಡಿ ಮಾತಾಜಿ, ಹ್ಯಾಂಡ್ ರೈಸ್ ಆಗಿರೋದನ್ನ. ಓಕೆ ಓಕೆ. ಯಾರು? ಮಂಜುಳಮ್ಮ ಓದ್ತೀರಾ? ಮಾತಾಜಿ. ನಾ ಭವಾನವಿದ್ಯಾಕ್ಷಣ ಯಕ್ಷ ಭ್ರಾತರಂ ತವ ಕಾಲ ಏವ ಹಿ ಭೂತಾನಾಂ ಪ್ರಭುರಪ್ಯಯ ಭಾವಯೋ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ನಾ ಭವಾನ್ ಅವಧೀತ್ ಯಕ್ಷಾನ್ ಯಕ್ಷಾ ಭ್ರಾತರಂ ತವ ಕಾಲ ಏವ ಹಿ ಭೂತಾನಾಂ ಪ್ರಭು ನಿಮಿಷ ಮಾತಾಜಿ. ಕಾಲ ಏವ ಭೂತಾನಾಂ ಪ್ರಭುರಪ್ಯಯ ಭಾವಯೋ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನ ಭಾವನ ಅವಧೀದ್ಯಕ್ಷಾನ್ ನ ಯಕ್ಷ ಭ್ರಾತರಂ ತವ ಕಾಲ ಏವ ಹಿ ಭೂತಾನಾಂ ಪ್ರಭುರಪ್ಯಯ ಭಾವಯೋಃ. ಹರೇ ಕೃಷ್ಣ ಮಾತಾಜಿ. ಆಯ್ತಾ? ಒಂದ್ ನಿಮಿಷ ಮಾತಾಜಿ, ಸ್ಕ್ರೀನ್ ಅಲ್ಲ, ಎಲ್ಲ ಓದಿದವ್ರದ್ದು ಆಯ್ತಾ ಅಂತ ಕೇಳಿದೆ. ಓಕೆ, ನಾನು ಇದನ್ನು ಹೇಳ್ತೇನೆ. ನಾ ಇಲ್ಲ. ನಾ ಇಲ್ಲ. ಭವಾನ್ ನೀನು. ಭವಾನ್ ನೀನು. ಅವಧೀತ್ ಕೊಂದೆ. ಅವಧೀತ್ ಯಕ್ಷಾನ್ ಯಕ್ಷರನ್ನು. ಯಕ್ಷಾನ್ ನಾ ಇಲ್ಲ. ಯಕ್ಷರು. ಭ್ರಾತರಂ ತಮ್ಮನನ್ನು. ತವ ನಿನ್ನ. ಕಾಲವು.
ಕಾಲವು ಏವ ನಿಶ್ಚಯವಾಗಿಯೂ ನಿಶ್ಚಯವಾಗಿಯೂ ಏಕೆಂದರೆ ಏಕೆಂದರೆ ಭೂತಾನಾಂ ಜೀವಿಗಳಿಗೆ ಜೀವಿಗಳಿಗೆ ಪರಮ ಪ್ರಭುವು ಪರಮ ಪ್ರಭುವು ಅಪ್ಯಾಯ ಭಾವಯೋ ಲಯ ಮತ್ತು ಸೃಷ್ಟಿಗಳಿಗೆ ಅಪ್ಯಯ ಭಾವಯು ಲಯ ಮತ್ತು ಸೃಷ್ಟಿಗಳಿಗೆ. ಹರೇ ಕೃಷ್ಣ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಮಾತಾಜಿ ಸಾರಿ ಮ್ಯೂಟ್ ಇಟ್ಕೊಂಡು ಓದ್ತಾ ಇದ್ದೆ. ಹೌದೇ. ಅನುವಾದ ಪ್ರಭಾದರಿಂದ ಪ್ರಭಾದರಿಗೆ ಜಯವಾಗಲಿ. ವಸ್ತುಸ್ಥಿತಿ ಎಂದರೆ ನೀನು ಯಕ್ಷರನ್ನು ಕೊಂದಿಲ್ಲ ಅಥವಾ ಅವರು ನಿನ್ನ ಸಹೋದರನನ್ನು ಕೊಂದಿಲ್ಲ. ಅದೇಕೆಂದರೆ ಸೃಷ್ಟಿ ಮತ್ತು ಲಯಗಳಿಗೆ ಪರಮಪ್ರಭುವಿನ ಶಾಶ್ವತವಾದ ಮಹಾಕಾಲ ರೂಪವೇ ಅಂತಿಮವಾದ ಕಾರಣವಾಗಿದೆ. ಅಂದ್ರೆ ಇಲ್ಲಿ ಯಕ್ಷರ ರಾಜನಾದ ಕುಬೇರ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ ವಾಸ್ತವದಲ್ಲಿ ಯಾರು ಯಾರನ್ನ ಸಾಯಿಸೋದಕ್ಕೂ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ಯಾರು ಯಾರನ್ನು ಆದ್ರೆ ಯಾವುದು ಸೃಷ್ಟಿ ಸ್ಥಿತಿ ಲಯಗಳು ನಡೀತಿದೆ ಅದೆಲ್ಲವೂ ಕೂಡ ಈ ಮಹಾಕಾಲ ರೂಪದಲ್ಲಿ ಇರುವಂತಹ ಭಗವಂತನ ಅವನ ಅಂತಿಮ ನಿರ್ಣಯ. ಅದು ಅವನ ಒಂದು ಇಚ್ಛೆಗೆ ಅನುಗುಣವಾಗಿ ಪ್ರತಿಯೊಂದು ಈ ಒಂದು ಪ್ರಕೃತಿಯಲ್ಲಿ ಸೃಷ್ಟಿ ಸ್ಥಿತಿ ಲಯಗಳು ನಡೀತಿದೆ. ಅದನ್ನ ನೀನು ಮಾಡಿಲ್ಲ, ಮತ್ತೆ ನಿನ್ನ ಸಹೋದರನನ್ನು ನಿಜವಾಗ್ಲೂ ಒಂದು ಯಕ್ಷ ಕೊಂದಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಕಾಲದ ಒಂದು ಕರ್ಮದ ಒಂದು ಅನುಗುಣವಾಗಿ ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲೂ ಕೂಡ ಪ್ರತಿಯೊಂದು ಘಟನೆಗಳು ಅದು ಸಂಭವಿಸುತ್ತೆ. ಮತ್ತೆ ಅದೆಲ್ಲದಕ್ಕೂ ಕೂಡ ಭಗವಂತನ ಅನುಮತಿ ಇದೆ. ಅನುಮತಿ ಇಲ್ಲದೆ ಯಾವುದು ಕೂಡ ನಡೆಯೋದಿಲ್ಲ. ಅದನ್ನ ಇಲ್ಲಿ ಒಂದು ಕುಬೇರ ಒಂದು ಧ್ರುವ ಮಹಾರಾಜನಿಗೆ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಭಾವಾರ್ಥ ಉಮಾ ಕುಲಕರ್ಣಿ ಮಾತಾಜಿ ಓದಿ. ಹರೇ ಕೃಷ್ಣ. ಉಮಾ ಕುಲಕರ್ಣಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದ್ಗೆ ಜೈ. ಕೋಶಾಧಿಪತಿಯು ಧ್ರುವ ಮಹಾರಾಜನನ್ನು ಪಾಪರಹಿತ ಎಂದು ಸಂಬೋಧಿಸಿದನಷ್ಟೇ. ಧ್ರುವ ಮಹಾರಾಜನು ಅನೇಕ ಮಂದಿ ಯಕ್ಷರು ಮರಣ ಹೊಂದಿದ್ದಕ್ಕೆ ತಾನೇ ಕಾರಣೀಭೂತನೆಂದು ಭಾವಿಸಿ ತನ್ನನ್ನು ತಾನೇ ಅನ್ಯತಾ ಭಾವಿಸಿದ್ದಿರಬೇಕು. ಹಾಗಿದ್ದು ವಾಸ್ತವವಾಗಿ ಧ್ರುವನು ಯಾವೊಬ್ಬ ಯಕ್ಷನನ್ನೂ ಕೊಂದಿಲ್ಲವೆಂದು, ಆದ್ದರಿಂದ ಆತನು ಸರ್ವತಾ ಪಾಪಿಯಲ್ಲವೆಂದು ಕುಬೇರನು ಆತನಿಗೆ ದೃಢಪಡಿಸಿದನು. ಪ್ರಕೃತಿ ನಿಯಮವು ಆಣತಿಯನ್ನು ಮಾಡಿದಂತೆ ಆತನು ರಾಜನಾಗಿ ತನ್ನ ಕರ್ತವ್ಯವನ್ನು ಮಾಡಿದ್ದನು. ಕುಬೇರನು ನುಡಿದನು, ನಿನ್ನ ಸಹೋದರನನ್ನು ಯಕ್ಷರು ಕೊಂದಿರುವರೆಂದು ಭಾವಿಸಲು ಬೇಡ. ಅವನು ಸತ್ತನು ಅಥವಾ ಪ್ರಕೃತಿ ನಿಯಮದಿಂದಾಗಿ ಆತನು ಕಾಲಮಿತಿಯಿಂದ ಸಾಯುವಂತಾದನು. ಭಗವಂತನ ಲಕ್ಷಣಗಳಲ್ಲಿ ಒಂದಾದ ಶಾಶ್ವತ ಕಾಲವು ವಿನಾಶ ಮತ್ತು ಸೃಷ್ಟಿಗಳಿಗೆ ಕಟ್ಟಕಡೆಯ ಕಾರಣವಾಗುತ್ತದೆ. ಅಂತಹ ಕಾರ್ಯಗಳಿಗೆ ನೀನು ಕಾರಣನಾಗಲಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಕುಬೇರ ಹೇಳ್ತಾ ಇರುವಂತಹ ಮಾತು ಅಂದ್ರೆ ಅವನಿಗೆ ಅನ್ನಿಸ್ತಿದೆ, ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಧ್ರುವ ಮಹಾರಾಜನಿಗೆ ಇಷ್ಟೆಲ್ಲ ಜನರನ್ನ ನೀನ್ ಕೊಂದೆ ಅದೇ ತಪ್ಪು ಅಂತ ಇಲ್ಲಿ ಏನು ಅವನ ತಾತ ಸ್ವಯಂಭೂ ಮನು ಹೇಳ್ತಾ ಇದ್ದಾನೆ, ಮತ್ತೆ ಋಷಿಮುನಿಗಳು ಅವನ ಮನಸ್ಸು ಹೋಲಿಸಿದ್ದಾರೆ. ಆಗ ಅವನಿಗೆ ಆ ಒಂದು ಆತ್ಮಜ್ಞಾನಿ ಆಗಿರ್ಬೋದು ಅಥವಾ ಅವನು ತನಗೆ ತಾನೇ ಅನ್ಕೋಬಹುದು, ತಪ್ಪು ಮಾಡಿದ್ದೀನಿ ನಾನು, ಇದು ಈ ರೀತಿ ಮಾಡಬಾರ್ದಾಗಿತ್ತು ಅಂತ. ಆ ರೀತಿ ಅವನು ಪಶ್ಚಾತ್ತಾಪ ಪಡ್ತಿದ್ದಾನೇನೋ ಅಂತ ಹೇಳಿ ಆ ರೀತಿ ಅವನು ಯೋಚನೆ ಮಾಡ್ತಾ ಇದ್ದಾನೇನೋ ಅಂತ ಹೇಳಿ ಅವನಿಗೆ ಸಾಂತ್ವನ ಹೇಳೋದಕ್ಕೆ ಇಲ್ಲಿ ಕುಬೇರ ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಭಗವದ್ಗೀತೆಯಲ್ಲಿ ನಾವು ಕೇಳಿದ್ದೀವಿ, ಅಂದ್ರೆ ಪ್ರತಿಯೊಂದು ಕಾರ್ಯ ನಡಿಬೇಕು ಅಂತಂದ್ರೆ ಅದಕ್ಕೆ 5 ಕಾರಣಗಳು ಬೇಕು ಅಂತ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತಾರೆ ಯಾವ್ದೆಲ್ಲ 5 ಕಾರಣಗಳು? ಪ್ರತಿಯೊಂದು ಕರ್ಮ ನಡಿಬೇಕು ಅಂದ್ರೆ ಅದು ಜರುಗ್ಬೇಕಂದ್ರೆ ಇಲ್ಲಿ 5 ಕಾರಣಗಳ ಅವಶ್ಯಕತೆ ಇದ್ದೇ ಇದೆ. ಅದಿಲ್ಲದೆ ಒಬ್ಬ ವ್ಯಕ್ತಿ ನಾನೇ ಮತ್ತೆ ದೇಹ ಕರ್ಮಸ್ಥಳನೇನು ಬರುತ್ತೆ ಮತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಾ ಇದ್ಯಾ? ಹಾ ಮಾತಾಜಿ ಹೇಳಿ ಮಾತಾಜಿ. ಕೇಳಿಸ್ತದೆ ಮಾತಾಜಿ. ದೇಹ, ಕರ್ಮ, ಕಾರ್ಯ, ಕರ್ತ, ಇಂದ್ರಿಯಗಳು. ಪ್ರತಿಯೊಂದು ಕಾರ್ಯ ಆಗ್ಬೇಕು ಅಂತಂದ್ರೆ ಅಲ್ಲಿ ಪರಮಾತ್ಮ 5ನೇ ಒಂದು ಅಂಶ. ಆದ್ರೆ ಏನಂತ ಹೇಳ್ತಾರೆ, ದೇಹ ಬೇಕು, ದೇಹಗಳಿದ್ರೆ ಸಾಲದು, ಅದಕ್ಕೆ ಇಂದ್ರಿಯಗಳು ಬೇಕು, ಇಂದ್ರಿಯಗಳಿದ್ರೆ ಸಾಲದು, ಅದಕ್ಕೆ ಮಾಡುವಂತ ಇಚ್ಛೆ ಬೇಕು, ಇಚ್ಛೆ ಪಟ್ರೆ ಸಾಲದು, ಅದಕ್ಕೆ ಪ್ರಯತ್ನ ಬೇಕು, ಪ್ರಯತ್ನ ಪಟ್ರೆ ಮಾತ್ರ ಸಾಲದು,
ಕೊನೆಗೆ ಭಗವಂತನ ಅನುಮತಿ ಬೇಕು ಅಂತ. ಅಂದ್ರೆ ಪ್ರತಿಯೊಂದು ಕಾರ್ಯ ಅದು ಜರುಗಬೇಕು ಅಂದ್ರೆ ಇಷ್ಟೆಲ್ಲ ಒಂದು ವಿಷಯಗಳ ಅವಶ್ಯಕತೆ ಇದೆ. ಆದ್ರೆ ನಾವೇನ್ ಅನ್ಕೊಳ್ತೀವಿ, ಅಜ್ಞಾನದಲ್ಲಿರುವ ಕಾರಣ ಏನೇ ಒಂದು ನಡೀತಾ ಇದ್ರು ಅದು ನನ್ನಿಂದಲೇ ನಡೀತಿದೆ, ನಾನೇ ಮಾಡ್ತಿದ್ದೀನಿ ಅಂತ ನಾವು ತಪ್ಪಾಗಿ ಅಜ್ಞಾನದಿಂದ ಆ ರೀತಿ ಯೋಚನೆ ಮಾಡ್ತೀವಿ. ಪ್ರತಿಯೊಬ್ಬರು ಕೂಡ ಬದ್ಧಾತ್ಮರು ಹಾಗೆ ಯೋಚನೆ ಮಾಡ್ತಾರೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರೆ ವಾಸ್ತವದಲ್ಲಿ ಅಂತಿಮ ಅಂಶವಾದಂತ ಪರಮಾತ್ಮನ ಇಚ್ಛೆ ಇಲ್ಲದೆ, ಅವನ ಒಂದು ಅನುಮತಿ ಇಲ್ಲದೆ ಇದು ಯಾವುದು ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಏನೆಲ್ಲ ನಡೀತು ಅದು ಒಂದು ಸೃಷ್ಟಿ ಸ್ಥಿತಿ ಲಯಗಳು ಈ ಭೌತಿಕ ಜಗತ್ತಿನಲ್ಲಿ ಸದಾ ನಡೀತಾ ಇರುತ್ತೆ. ಅಂದ್ರೆ ಇಲ್ಲಿ ಯಾರು ಯಾವತ್ತು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿಂದ ಅವರು ಅಂದ್ರೆ ಹುಟ್ಟಿದವರೆಲ್ಲ ಸಾಯಲೇಬೇಕು, ಅದಕ್ಕೆ ಏನಾದ್ರೂ ಒಂದು ಕಾರಣ ಬೇಕು. ಹಾಗೆ ನಿನ್ನ ಸಹೋದರನ ಸಾವು ಕೂಡ ಯಕ್ಷನಿಂದ ಆಗಿದೆ, ಅದು ಕೂಡ ಒಂದು ಕಾರಣ, ನಿಮಿತ್ತ ಮಾತ್ರ. ಆದ್ರೆ ಭಗವಂತನ ಒಂದು ಅನುಮತಿಯಿಂದಲೇ ಸರ್ವ ಎಲ್ಲವೂ ಕೂಡ ನಡೀತಾ ಇದೆ. ಹಾಗೆ ನೀನು ಕೂಡ ಏನು ಯಕ್ಷರನ್ನ ಕೊಂದಿದ್ಯಾ, ಅದು ಕೂಡ ಆ ಕಾಲದ ಒಂದು ನಿಯಮನೇ ಆಗಿದೆ. ಅಲ್ಲಿ ನೀನು ಅದಕ್ಕೆ ಕಾರಣ ಅಂತ ಹೇಳಿ ಭಾವಿಸ್ಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಈ ಒಂದು ಭಗವಂತನ ಲಕ್ಷಣ ಇದು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಈ ಒಂದು ಭೌತಿಕ ಜಗತ್ತನ್ನ ಅವನು ಸೃಷ್ಟಿ ಮಾಡಿದ್ದಾನೆ, ಮತ್ತೆ ಅದನ್ನ ಲಯಗೊಳಿಸ್ತಾನೆ. ನಾವೇನಾದ್ರೂ ಏನನ್ನಾದ್ರೂ ಕ್ರಿಯೇಟ್ ಮಾಡಿದ್ರೆ ನಾವ್ ಅದನ್ನ ಯಾವತ್ತಾದ್ರೂ ನಾಶ ಮಾಡಿದೀವ ಅಂದ್ರೆ ಮಾಡಕ್ ಇಷ್ಟಪಡ್ತೀವ? ಈಗ ನಾವು ನಮ್ಮ ಮಕ್ಕಳನ್ನ ಹುಟ್ಟಿಸ್ತೀವಿ, ಸಾಯಿಸ್ತೀವ? ಇಲ್ಲ. ಸಾಯಿಸೋದಕ್ಕೆ ನಮ್ ಮನಸ್ಸಾದ್ರೂ ಆಗುತ್ತಾ? ಹಾಗಿದ್ರೆ ಮತ್ತೆ ಭಗವಂತ ಇಷ್ಟೆಲ್ಲ ಸೃಷ್ಟಿ ಮಾಡಿ ಅದನ್ನ ಯಾಕೆ ನಾಶ ಮಾಡ್ತಾನೆ? ಭಗವಂತ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋದು, ಎಲ್ಲದಿಂದಲೂ ಡಿಟ್ಯಾಚ್ ಮಾತಾಜಿ. ಅದೊಂದು ಗುಣ ನಮಗ್ ಬರೋದಿಲ್ಲ. ಅಂದ್ರೆ ಭಗವಂತನಿಗೆ ನಮ್ಮ ಮೇಲೆ ಭೌತಿಕ ತುಂಬಾ ಪ್ರೀತಿ ಇದೆ, ಜಾಸ್ತಿ ಪ್ರೀತಿ ಇದೆ, ಅತಿ ಹೆಚ್ಚು ಪ್ರೀತಿ ಇದೆ, ಅದಕ್ಕೆ ಅವ್ನು ನಾಶ ಮಾಡ್ತಾ ಇದ್ದಾನೆ. ಭೌತಿಕ ಜಗತ್ತು ನಮ್ಮನ್ನ ಅವನಿಂದ ದೂರ ಇರಿಸ್ತಾ ಇದೆ. ಇದನ್ನ ನಾಶ ಮಾಡೋ ಮೂಲಕ ಅವನ್ ಏನ್ ಮಾಡ್ತಾ ಇದ್ದಾನೆ, ನಮ್ಮನ್ನ ಅವನ ಹತ್ರಕ್ಕೆ ಕರೆಸ್ಕೋತಾ ಇದ್ದಾನೆ, ಇನ್ನಷ್ಟು ಅವನ ಹತ್ರಕ್ಕೆ ಕರೆಸ್ಕೋತಾ ಇದ್ದಾನೆ. ಆ ಪ್ರಯತ್ನದಲ್ಲಿ ಅವನು ಈ ಒಂದು ಭೌತಿಕ ಜಗತ್ತನ್ನ ನಾಶ ಮಾಡ್ತಾನೆ. ಆದ್ರೆ ಅದರಿಂದ ಏನಾಗುತ್ತೆ, ನಾವೆಲ್ಲರೂ ಮತ್ತೆ ಭಗವಂತನ ಹತ್ರಕ್ಕೆ ಹೋಗ್ತೀವಿ. ಅದಕ್ಕಾಗಿ ಈ ಒಂದು ಸೃಷ್ಟಿ ಸ್ಥಿತಿ ಲಯಗಳನ್ನ ಭಗವಂತ ಆ ಕಾರ್ಯಗಳನ್ನ ಸದಾ ಮಾಡ್ತಾ ಇದ್ದಾನೆ. ಇದು ಅವನ ಒಂದು ಲಕ್ಷಣ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗೆ ಏನೆಲ್ಲ ಜರುಗ್ತಾ ಇದೆ ಅದೆಲ್ಲದಕ್ಕೂ ಕೂಡ ನೀನೇ ಕಾರಣ ಅಂತ ಹೇಳಿ ನೀನು ಆತ್ಮಜ್ಞಾನಿಯನ್ನ ಹೊಂದಬೇಡ ಅಂತ ಇಲ್ಲಿ ಕುಬೇರನಿಗೆ ಅಂದ್ರೆ ಸಾರಿ ಧ್ರುವ ಮಹಾರಾಜನಿಗೆ ಕುಬೇರ ಇಲ್ಲಿ ಈ ಮಾತುಗಳನ್ನ ಆಡ್ತಾ ಇದ್ದಾನೆ. ಬೇರೆ ಯಾರಾದ್ರೂ ಏನಾದ್ರೂ ವಿಷಯ ಇದ್ರಲ್ಲಿ ತಿಳಿದಿದ್ರೆ ನೀವು ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದೆ ಹೋಗೋಣ ಮಾತಾಜಿ, ನೆಕ್ಸ್ಟ್ ಹೋಗೋಣ ಮಾತಾಜಿ. ಶ್ಲೋಕ 4. ಅಹಂ ತ್ವಂ ಇತಿ ಅಪಾರ್ಥ ದಿ ಅಜ್ಞಾನಾತ್ ಪುರುಷಸ್ಯ ಹಿ ಸ್ವಾಪ್ನಿ ಇವ ಅಭಾತಿ ಆತತ್ ಧ್ಯಾನಾತ್ ಯಯಾ ವಿಪರ್ಯಯೋ ಬಂಧ ವಿಪರ್ಯಯೋ. ಅಹಂ ತ್ವಾಮಿತ್ಯಪಾರ್ಥ ಧೀರಜ್ಞಾನಾತ್ ಪುರುಷಸ್ಯ ಹಿ ಸ್ವಾಪ್ನಿ ಇವ ಅಭಾತಿ ಆತತ್ಯಾನಾತ್ ಯಯಾ ಬಂಧ ವಿಪರ್ಯಯೋ. ಅಹಂ ತ್ವಾಮಿತ್ಯಪಾರ್ಥ ಅಹಂ ತ್ವಾಂ ಇತಿ ಅಪಾರ್ಥ ಧೀರಜ್ಞಾನಾತ್ ಪುರುಷಸ್ಯ ಹಿ ಧೀರಜ್ಞಾನಾತ್ ಪುರುಷಸ್ಯ ಹಿ ಸ್ವಾಪ್ನಿ ಇವ ಅಭಾತಿ ಆತದ್ಧ್ಯಾನಾತ್ ಸ್ವಾಪ್ನಿ ಇವ ಅಭಾತಿ ಆತದ್ಧ್ಯಾನಾತ್ ಯಯಾ ಬಂಧ ವಿಪರ್ಯಯೋ. ಯಯಾ ಬಂಧ ವಿಪರ್ಯಯೋ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಅಹಂ ತ್ವಮಿತ್ಯಪಾರ್ಥ ಧೀರಜ್ಞಾನಾತ್ ಪುರುಷಸ್ಯ ಹಿ ಸ್ವಾಪ್ನೀವಾಭ್ಯಾತಧ್ಯಾನಾಧ್ಯಾಯಾಂ ಬಂಧ ವಿಪರ್ಯಯೋ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಹಂ ತ್ವಮಿತ್ಯಪಾರ್ಥಃ ಧೀರಜ್ಞಾನಾತ್ ಪುರುಷಸ್ಯ ಹಿ ಸ್ವಾಪ್ನಿ ಸ್ವಾಭಾತ್ಯ ತದ್ಧ್ಯಾನಾಧ್ಯಾಯ ಬಂಧ ವಿಪರ್ಯಸ್ಯೌ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಅಹಂ ತ್ವಮಿತ್ಯಪಾರ್ಥ ಧೀರಜ್ಞಾನಾತ್ ಪುರುಷಸ್ಯ ಹಿ
ಸ್ವಾಪ್ನೇವಾಭ್ಯತ್ಯಕ್ತದ್ಧಾನಾತ್ಯಯಂ ಬಂಧ ವಿಪರ್ಯಯವು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಹಂ ನಾನು, ಅಹಂ ನಾನು, ತ್ವಂ ನೀನು, ತ್ವಂ ನೀನು, ಇತಿ ಎಂದು, ಇತಿ ಎಂದು, ಅಪಾರ್ಥ ತಪ್ಪು ತಿಳುವಳಿಕೆಯ, ಅಪಾರ್ಥ ತಪ್ಪು ತಿಳುವಳಿಕೆಯ, ದಿ ಬುದ್ಧಿಯು, ದಿ ಬುದ್ಧಿಯು, ಅಜ್ಞಾನಾತ್ ಅಜ್ಞಾನದಿಂದ, ಅಜ್ಞಾನದಿಂದ, ಪುರುಷಸ್ಯ ವ್ಯಕ್ತಿಯ, ಪುರುಷಸ್ಯ ವ್ಯಕ್ತಿಯ, ಹಿ ನಿಶ್ಚಯವಾಗಿಯೂ, ನಿಶ್ಚಯವಾಗಿಯೂ, ಸ್ವಾಪ್ನಿ ಕನಸಿನ, ಕನಸಿನ, ಇವ ಹಾಗೆ, ಹಾಗೆ, ಆಭಾತಿ ಗೋಚರವಾಗುತ್ತದೆ, ಗೋಚರವಾಗುತ್ತದೆ, ಅತಧ್ಯಾನಾತ್ ಜೀವನದ ಶಾರೀರಿಕ ಕಲ್ಪನೆಯಿಂದ, ಜ್ಞಾನ ಜೀವನದ ಶಾರೀರಿಕ ಕಲ್ಪನೆಯಿಂದ, ಯಯ ಯಾವುದರಿಂದ, ಯಾವುದರಿಂದ, ಬಂಧನ, ಬಂಧನ, ವಿಪರ್ಯಯೋ ಮತ್ತು ದುಃಖಗಳಲ್ಲಿ, ವಿಪರ್ಯಯೋ ಮತ್ತು ದುಃಖಗಳಲ್ಲಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ದೇಹವೇ ಜೀವವೆಂಬ ಭಾವನೆಯ ತಳಹದಿಯ ಮೇಲೆ ತನ್ನನ್ನು ಮತ್ತು ಪರರನ್ನು ನಾನು ಮತ್ತು ನೀನು ಎಂದು ತಪ್ಪಾಗಿ ಗುರುತಿಸುವುದು ಅಜ್ಞಾನದಿಂದ ಉಂಟಾಗುತ್ತದೆ. ಈ ದೇಹವೇ ಜೀವ ಎಂಬ ಕಲ್ಪನೆಯು ಜನನ ಮರಣಗಳ ಆವೃತ್ತಿಗೆ ಕಾರಣವಾಗುತ್ತದೆ. ಹಾಗೂ ಈ ಭಾವನೆಯು ನಮ್ಮನ್ನು ಸಂತಸವಾಗಿ ಲೌಕಿಕ ಅಸ್ತಿತ್ವದಲ್ಲಿ ಇರುವಂತೆ ಮಾಡುತ್ತದೆ. ಸತತವಾಗಿ ಕ್ಷಮಿಸಿ, ನಮ್ಮನ್ನು ಸತತವಾಗಿ ಲೌಕಿಕ ಅಸ್ತಿತ್ವದಲ್ಲಿ ಇರುವಂತೆ ಮಾಡುತ್ತದೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ದೇಹ ಅನ್ನುವಂಥದ್ದು ಜೀವ ಅಂತ ತಿಳಿಯುವಂಥದ್ದು. ಅಂದ್ರೆ ನಾವು ಯಾವಾಗ ಈ ಭೌತಿಕ ಜಗತ್ತಿಗೆ ಬರ್ತೀವಿ, ಬಂದ ಕೂಡಲೇ ಈ ಒಂದು ಮಾಯೆಯ ಒಂದು 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಈ ತಮೋಗುಣ ರಜೋಗುಣದಲ್ಲಿ ಇರುವಂತವ್ರು ಅಜ್ಞಾನದಿಂದ ಏನ್ ಅನ್ಕೋತಾರೆ, ಅವರನ್ನ ಅವರು ದೇಹ ಅಂತ ತಿಳಿತಾರೆ. ನಾನು ಅಂತಂದ್ರೆ ಯಾರು ಅಂದ್ರೆ ವ್ಯಕ್ತಿ ತನ್ನನ್ನ ತಾನು ಆ ದೇಹದ ಮೂಲಕ ಗುರುತಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮತ್ತೆ ಆಗ ಆ ರೀತಿ ಗುರುತಿಸ್ಕೊಳ್ಳಕ್ಕೆ ಪ್ರಾರಂಭ ಮಾಡಿದಾಗ ಏನಾಗುತ್ತೆ, ಬೇರೆ ಬೇರೆ ದೇಹದಲ್ಲಿ ಬೇರೆ ಬೇರೆ ವ್ಯಕ್ತಿಗಳನ್ನ ಕಾಣ್ತಾನೆ. ಆಗ ನಾನು ನೀನು ಅನ್ನೋ ಹಾಗೆ ಬೇರೆ ಬೇರೆ ಈ ಒಂದು ಏನಂತ ಹೇಳ್ತಾರೆ, ತಮ್ಮನ್ನ ತಾವು ದೈಹಿಕವಾಗಿ ಮಾತಾಜಿ ದೈಹಿಕವಾಗಿ ಗುರುತಿಸ್ಕೊಳ್ಳುವಂಥದ್ದು. ಮತ್ತೆ ಈ ದೇಹನೇ ಜೀವ ಅನ್ನುವಂತಹ ಕಲ್ಪನೆ ಏನ್ ಮಾಡುತ್ತೆ, ಜನನ ಮರಣಗಳು ಅನ್ನೋಂಥದ್ದು ಅಲ್ಲಿ ಪ್ರಾರಂಭ ಆಗುತ್ತೆ. ಈ ದೇಹಕ್ಕೆ ಜನ್ಮ, ಮೃತ್ಯು, ಜರಾವ್ಯಾಧಿ ಅನ್ನುವಂಥದ್ದು ಇದೆ. ಅಂದ್ರೆ ಅಲ್ಲಿಗೆ ಪ್ರಾರಂಭ ಇದೆ, ಅಂತ್ಯ ಇದೆ. ಆದ್ರೆ ಆತ್ಮಕ್ಕೆ ಆ ರೀತಿ ಇದೆಯಾ? ಹರೇ ಕೃಷ್ಣ, ನಮ್ಗೆ ನಿಜವಾಗ್ಲೂ ಅಂತ್ಯ ಅನ್ನೋಂಥದ್ದು ಇದೆಯಾ? ಇಲ್ಲ. ಆದ್ರೆ ನಾವ್ ಯಾವಾಗ ದೇಹವನ್ನೇ ನಾನು ಅಂತ ಅನ್ಕೋತೀನಿ, ಆಗ ಈ ಅಜ್ಞಾನ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅಂದ್ರೆ ನನ್ನನ್ನ ನಾನು ತಪ್ಪಾಗಿ ಗುರುತಿಸ್ಕೊಳ್ಳುವಂಥದ್ದು. ಅದನ್ನೇ ಒಂದು ಅಜ್ಞಾನದ ಹಂತಗಳು ಅಂತ ಹೇಳ್ತಾರೆ. ಅಂದ್ರೆ ತನ್ನನ್ನ ತಾನು ದೇಹ ಅಂತ ತಿಳ್ಕೊಳ್ಳುವಂಥದ್ದು ಒಂದು ಅಜ್ಞಾನ ಆದ್ರೆ, ತನ್ನನ್ನ ತಾನು ಆತ್ಮ ಅನ್ನುವಂಥದ್ದನ್ನ ಮರೆಯುವಂಥದ್ದು ಕೂಡ ಒಂದು ಅಜ್ಞಾನ. ಆಗ ನಾವೇನ್ ಮಾಡ್ತೀವಿ, ಆ ಒಂದು ದೇಹ ಭಾವನೆಯಲ್ಲಿ ನಾನು ಈ ದೇಹ ನನ್ನದು, ಇದಕ್ಕೆ ಸಂಬಂಧಪಟ್ಟದ್ದೆಲ್ಲ ನನ್ನದು ಅಂತ ಅನ್ಕೊಳ್ಳುವಂಥದ್ದು. ಈ ದೇಹಕ್ಕೆ ಸಂಬಂಧಪಟ್ಟಂತಹ ಒಂದು ವಸ್ತುಗಳಿರ್ಬೋದು, ವ್ಯಕ್ತಿಗಳಿರ್ಬೋದು, ಅವರು ನನ್ನವರು, ಇದು ನನ್ನದು ಅಂತ ಹೇಳುವಂಥದ್ದು. ಆಮೇಲೆ ಏನ್ ಮಾಡುವಂಥದ್ದು, ಬೇರೆ ಒಬ್ಬರ ಜೊತೆ ಕಾದಾಡುವಂಥದ್ದು. ಇದು ನನ್ನದು ಅಂತ ಹೇಳಿ ಇನ್ನೊಬ್ರು ಅದನ್ನ ಎಲ್ಲಿ ತನ್ನಿಂದ ಕಸಿದ್ಕೊಳ್ತಾರೋ ಅಂತ ಹೇಳಿ ಅವರ ಜೊತೆ ಯುದ್ಧ ಮಾಡುವಂಥದ್ದು, ಜಗಳ ಮಾಡುವಂಥದ್ದು. ಆಮೇಲೆ ಏನ್ ಮಾಡ್ತೀವಿ, ಕೊನೆಗೆ ಈ ದೇಹದ ಅಂತ್ಯ ಏನಾಗುತ್ತೆ, ಅದು ನನ್ನದೇ ಅಂತ್ಯ ಅಂತ ತಿಳ್ಕೊಳ್ಳುವಂಥದ್ದು. ವಾಸ್ತವದಲ್ಲಿ ದೇಹದ ಅಂತ್ಯ ಅದು ಆತ್ಮದ ಅಂತ್ಯ ಅಲ್ಲ. ನಾನು ಅನ್ನುವಂಥದ್ದು ಆತ್ಮ ಅಂತಂದಾಗ ಅದು ದೇಹದ ಅಂತ್ಯ ಅನ್ನುವಂಥದ್ದು ನನ್ನ ಅಂತ್ಯ ಅಲ್ಲ. ಮತ್ತೆ ನನಗೆ ಇನ್ನೊಂದು ಬಟ್ಟೆ ಹಾಕೋ ಹಾಗೆ, ಬಟ್ಟೆ ಬದಲಾಯಿಸೋ ಹಾಗೆ ನಾವೇನ್ ಮಾಡ್ತೀವಿ, ಇನ್ನೊಂದು ದೇಹವನ್ನ ನಾವು ಪಡ್ಕೋತೀವಿ. ಹಾಗೆ ವಾಸ್ತವದಲ್ಲಿ ನನಗೆ ಅಂತ್ಯ ಅನ್ನುವಂಥದ್ದು ಇಲ್ಲ, ಅಂದ್ರೆ ಸಾವು ಅನ್ನುವಂಥದ್ದು ಇಲ್ಲ. ಆದ್ರೆ ನಾನು ಯಾವಾಗ ಈ ದೇಹದ ಜೊತೆ ನನ್ನನ್ನ ನಾನು ಗುರುತಿಸ್ಕೊಳ್ತೀನಿ, ಆಗ ಆ ದೇಹದಲ್ಲಿ 6 ರೀತಿಯ ಒಂದು ಬದಲಾವಣೆಗಳು ಆಗುತ್ತೆ. ಯಾರಾದ್ರೂ ಹೇಳ್ತೀರಾ ಯಾವ್ದೆಲ್ಲ ಬದಲಾವಣೆಗಳು ದೇಹಕ್ಕೆ ಆಗತ್ತೆ ಅಂತ? ದೇಹ ಅನ್ನುವಂಥದ್ದು ಮೊದಲಿಗೆ ಹುಟ್ಟುತ್ತೆ. ಬೆಳೆಯುತ್ತದೆ, ಆಮೇಲೆ ಮಾಡ್ತದೆ, ಆಮೇಲೆ ಕ್ಷೀಣಿಸ್ತದೆ, ಆಮೇಲೆ ಒಂದಿನ ಸಾಯ್ತದೆ. ಇದೆಲ್ಲವೂ ದೇಹಕ್ಕೆ ಆಗುತ್ತೆ, ಆದ್ರೆ ಆತ್ಮಕ್ಕೆ ಆಗೋದಿಲ್ಲ. ಆದ್ರೆ ನನ್ನನ್ನ ನಾನು ಗುರುತಿಸ್ಕೊಂಡ್ರೆ ದೇಹದ ಜೊತೆಯಲ್ಲಿ ಎಲ್ಲ ಬದಲಾವಣೆಗಳು ನನ್ನಲ್ಲಿ ಆಗ್ತಾ ಇದೆ. ಅದನ್ನೇ ನಾವಿಲ್ಲಿ ನೋಡ್ತಾ ಇದ್ವಿ. ಆದ್ರೆ ಅದು ಅಜ್ಞಾನ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ.
ಹಾಗೂ ಈ ಭಾವನೆಯು ನಮ್ಮನ್ನು ಸತತವಾಗಿ ಲೌಕಿಕ ಅಸ್ತಿತ್ವದಲ್ಲಿ ಇರುವಂತೆ ಮಾಡುತ್ತೆ. ನಾವೊಂದು ದೇಹವನ್ನ ಪಡೆದು ಆ ದೇಹಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನ ಮತ್ತೆ ವ್ಯಕ್ತಿಗಳನ್ನ ನನ್ನದು ಅಂತ ನಾನು ಭಾವಿಸೋದಕ್ಕೆ ಪ್ರಾರಂಭ ಮಾಡಿದಾಗ ಏನ್ ಮಾಡ್ತೀನಿ, ಅದಕ್ಕೆ ತಕ್ಕ ಹಾಗೆ ವರ್ತಿಸೋದಕ್ಕೆ ಶುರು ಮಾಡ್ತೇನೆ. ಅದಕ್ಕೆ ತಕ್ಕ ಹಾಗೆ ಒಂದು ಕರ್ಮಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀನಿ. ಆ ಕರ್ಮಗಳು ಪ್ರತಿಕ್ರಿಯೆಗಳನ್ನ ಕೊಡುತ್ತೆ. ಪ್ರತಿಕ್ರಿಯೆಗಳು ಏನ್ ಮಾಡುತ್ತೆ, ನನ್ನನ್ನು ಮತ್ತೆ ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ಈ ಚಕ್ರದಲ್ಲಿ ನನ್ನನ್ನ ಸಿಕ್ಕಾಕೊಳ್ಳೋ ಹಾಗೆ ಮಾಡುತ್ತೆ. ಹಾಗೆ ನಾವು ಈ ಲೌಕಿಕ ಅಸ್ತಿತ್ವದಲ್ಲಿ ಮತ್ತೆ ಮತ್ತೆ ಹುಟ್ಟುತ್ತೀವಿ, ಮತ್ತೆ ಮತ್ತೆ ಸಾಯ್ತೀವಿ. ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಅಜ್ಞಾನ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಮ್ಮನ್ನ ನಾವು ತಪ್ಪಾಗಿ ಗುರುತಿಸ್ಕೊಳ್ಳೋದೇ ಅಜ್ಞಾನದಿಂದಲೇ ಇದೆಲ್ಲ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ಕುಬೇರ ಧ್ರುವ ಮಹಾರಾಜರಿಗೆ ಹೇಳ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗ್ಲಿ. ಯಾರಾದ್ರೂ ಓದ್ತೀರಾ? ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಬಟ್ ಮತ್ತೆ ಭಾವಾರ್ಥ: ನಾನು ಮತ್ತು ನೀನು, ಅಹಂ ತ್ವಂ ಎಂಬಂತಹ ಪರಸ್ಪರದಿಂದ ಭಿನ್ನರಾಗಿರುವ ಪ್ರತ್ಯೇಕ ಕಲ್ಪನೆಯು ನಾವು ದೇವೋತ್ತಮ ಪರಮ ಪುರುಷನೊಂದಿಗೆ ಇರುವ ನಿತ್ಯ ಸಂಬಂಧವನ್ನು ಮರೆತದ್ದರಿಂದ ಉಂಟಾಗಿದೆ. ಪರಮ ಪುರುಷನಾದ ಶ್ರೀಕೃಷ್ಣನು ಕೇಂದ್ರ ಬಿಂದುವಾಗಿದ್ದು ಕೈಕಾಲುಗಳು ಪೂರ್ಣ ಶರೀರದ ಅಂಗಗಳಾಗಿರುವಂತೆ ನಾವೆಲ್ಲರೂ ಆತನ ವಿಭಿನ್ನ ಅಂಶಗಳಾಗಿರುತ್ತೇವೆ. ನಾವು ಭಗವಂತನೊಂದಿಗೆ ನಿತ್ಯ ಸಂಬಂಧವಿರುವವರೆಂಬ ಪರಿಜ್ಞಾನವನ್ನು ನೈಜವಾಗಿ ಅರಿತ ಬಳಿಕ ಜೀವನದಲ್ಲಿ ದೇಹವೇ ಆತ್ಮವೆಂಬ ಬುನಾದಿಯ ಮೇಲೆ ಬಂದಂತಹ ಭೇದ ಭಾವವು ಉಳಿಯಲಾರದು. ಅದೇ ಉದಾಹರಣೆಯನ್ನು ಇಲ್ಲಿ ನಿರೂಪಿಸಬಹುದಾಗಿದೆ. ಹಸ್ತವು ಹಸ್ತವೇ ಆಗಿದೆ, ಪಾದವು ಪಾದವೇ ಆಗಿದೆ. ಆದರೆ ಇವೆರಡು ಪೂರ್ಣ ಶರೀರದ ಕೆಲಸಗಳಲ್ಲಿ ಸಹಕರಿಸತೊಡಗಿದಾಗ ಇದು ಹಸ್ತ ಮತ್ತು ಇದು ಪಾದ ಎಂಬ ಭೇದವು ಇರಲಾರದು. ಇದೇಕೆಂದರೆ ಆಗ ಅವುಗಳೆಲ್ಲ ಪೂರ್ಣ ಶರೀರಕ್ಕೆ ಸೇರಿದವುಗಳಾಗಿ ಎಲ್ಲ ಅಂಗಗಳು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಾ ದೇಹವನ್ನು ನಿರ್ಮಿಸುತ್ತವೆ. ಅದೇ ರೀತಿಯಾಗಿ ಜೀವಿಗಳು ಕೃಷ್ಣ ಪ್ರಜ್ಞೆಯಲ್ಲಿರುವಾಗ ನಾನು ಮತ್ತು ನೀನು ಎಂಬಂತಹ ಭೇದ ಭಾವನೆಯು ಇರಲಾರದು. ಏಕೆಂದರೆ ಪ್ರತಿಯೊಬ್ಬರೂ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಭಗವಂತನು ನಿರಪೇಕ್ಷನಾಗಿರುವುದರಿಂದ ಅವನ ಸೇವೆಗಳು ನಿರಪೇಕ್ಷವಾದವುಗಳೇ. ಹಸ್ತವು ಒಂದು ರೀತಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದು ಪಾದವು ಮಗದೊಂದು ರೀತಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದರೂ ಅವುಗಳ ಉದ್ದೇಶವು ದೇವೋತ್ತಮ ಪರಮಪುರುಷನೇ ಆಗಿರುವುದರಿಂದ ಅವೆಲ್ಲವೂ ಒಂದೇ ಆಗಿರುತ್ತವೆ. ಮಾಯಾವಾದಿ ದಾರ್ಶನಿಕರ ಪ್ರತಿಯೊಂದು ಒಂದೇ ಆಗಿದೆ ಎಂಬ ಹೇಳಿಕೆಯೊಂದಿಗೆ ಇದನ್ನು ತಪ್ಪಾಗಿ ತಿಳಿದುಕೊಳ್ಳತಕ್ಕದ್ದಲ್ಲ. ಹಸ್ತ ಎಂಬುದು ಹಸ್ತವೇ, ಪಾದ ಎಂಬುದು ಪಾದವೇ ಹಾಗೂ ಶರೀರ ಎಂಬುದು ಶರೀರವೇ ಎಂಬುದು ಯಥಾರ್ಥ ಜ್ಞಾನ. ಆದರೂ ಅವೆಲ್ಲವೂ ಒಗ್ಗಟ್ಟಾಗಿ ಒಂದೇ ಆಗಿರುತ್ತವೆ. ಜೀವಿಯು ತಾನು ಸ್ವತಂತ್ರ ಎಂಬ ಭಾವಿಸಿದ ಮರುಕ್ಷಣದಲ್ಲೇ ಅವನ ಬದ್ಧ ಜೀವನ ಹಾಗೂ ಭೌತಿಕ ಅಸ್ತಿತ್ವವು ಆರಂಭಗೊಳ್ಳುವುದು. ಆದ್ದರಿಂದಲೇ ಸ್ವತಂತ್ರ ಅಸ್ತಿತ್ವದ ಕಲ್ಪನೆಯು ಒಂದು ಕನಸಿನ ರೀತಿಯಲ್ಲಿ ಇರುತ್ತವೆ. ಒಬ್ಬಾತನು ತನ್ನ ಮೂಲ ರೂಪದಲ್ಲಿ ಕೃಷ್ಣ ಪ್ರಜ್ಞೆಯನ್ನುಳ್ಳವನಾಗಿರಬೇಕು. ಆಗ ಆತನು ಭೌತಿಕ ಬಂಧನದಿಂದ ಬಿಡುಗಡೆ ಹೊಂದಲು ಸಾಧ್ಯವಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಪ್ರಭುಪಾದರು ನಮ್ಗೆ ಈ ಒಂದು ಶ್ಲೋಕಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಏನಂತ ತಿಳಿತಾ ಇದೀವಿ, ನಾನು ನೀನು ಅನ್ನುವಂಥದ್ದು ಇದೆಲ್ಲವೂ ಕೂಡ ಅಹಂ ತ್ವಂ ಅಂದ್ರೆ ಇಲ್ಲಿ ಅಹಂ ಅಥವಾ ತ್ವಂ ಅಂದ್ರೆ ನಾನು ಅನ್ನುವಂಥದ್ದು, ನೀನು ಅನ್ನುವಂಥದ್ದು ಅದೆಲ್ಲವೂ ಕೂಡ ಅಜ್ಞಾನದ ಒಂದು ಕುರುಹುಗಳು. ಅಂದ್ರೆ ಇಲ್ಲಿ ಪರಸ್ಪರ ಭಿನ್ನರಾಗಿರುವ ಪ್ರತ್ಯೇಕ ಕಲ್ಪನೆಯು ನಾವು ದೇವೋತ್ತಮ ಪರಮ ಪುರುಷನೊಂದಿಗೆ ಇರುವ ನಿತ್ಯ ಸಂಬಂಧವನ್ನು ಮರೆತಿದ್ದರಿಂದ ಉಂಟಾಗಿದೆ. ಅಂದ್ರೆ ನಾವೆಲ್ಲರೂ ಕೂಡ ಭಗವಂತನ ವಿಭಿನ್ನ ಅಂಶಗಳು. ಇದನ್ನ ನಾವು ಯಾವಾಗ ಮರ್ತೋದ್ವಿ, ನಮ್ಮ ಸ್ವರೂಪ ಅಂದ್ರೆ ಭಗವಂತನ ಸೇವೆ ಮಾಡುವಂಥದ್ದೇ ನಮ್ಮ ನಿಜವಾದ ಸ್ವರೂಪ. ಇದನ್ನ ನಾವು ಯಾವಾಗ ಮರಿತೀವಿ, ಆಗ ನಾವು ಈ ಭೌತಿಕ ಜಗತ್ತಿನಲ್ಲಿ ನಮ್ಮನ್ನ ನಾವು ಪ್ರತ್ಯೇಕವಾಗಿ ಗುರುತಿಸ್ಕೊಳ್ತೀವಿ. ನಾವು ಸ್ವತಂತ್ರರು ಅಂತ ತಿಳ್ಕೊತೀವಿ. ಅಂದ್ರೆ ವಾಸ್ತವದಲ್ಲಿ ನಾವ್ಯಾರು, ನಮಗೆ ಅಲ್ಪ ಸ್ವಾತಂತ್ರ್ಯ ಭಗವಂತ ಕೊಟ್ಟಿದ್ದಾನೆ. ಆದ್ರೆ ನಮ್ಮ ಒಂದು ಅಲ್ಪ ಸ್ವಾತಂತ್ರ್ಯದ ಮೇಲೆ ಭಗವಂತ ಯಾವುದೇ ಹಸ್ತಕ್ಷೇಪ ಮಾಡೋದಿಲ್ಲ. ನಾವು ಅವನ ಒಂದು ಸಹಕಾರ ಮಾಡುವಂಥದ್ದು, ಅವನ ಸೇವೆ ಮಾಡುವಂಥದ್ದನ್ನ ನಾವು ಸ್ವಾಭಾವಿಕವಾಗಿ ಏನಂತ ಹೇಳ್ತಾರೆ, ವಾಲಂಟಿಯರ್ ಆಗಿ ಮಾಡ್ಲಿ ಅಂತ ಅವನು ಇಚ್ಛೆ ಪಡ್ತಾನೆ ಹೊರತು ನಮ್ಮನ್ನ ಬಲವಂತವಾಗಿ ಪ್ರಯತ್ನಪೂರ್ವಕವಾಗಿ ಅವನ ಸೇವೆಯಲ್ಲಿ ತೊಡಗಿಸ್ಕೊಡೋದಿಲ್ಲ. ಆದ್ರೆ ನಾವ್ ಯಾವಾಗ ಬಂಡಾಯ ಹೇಳ್ತೀವಿ, ಭಗವಂತನಿಂದ ಅವನ ಒಂದು ಅಸ್ತಿತ್ವವನ್ನ, ಅವನ ಒಡೆತನವನ್ನ, ಅವನ ಸಾರ್ವಭೌಮತ್ವವನ್ನ ಯಾವಾಗ ಪ್ರಶ್ನೆ ಮಾಡ್ತೀವಿ, ನಾವು ಅವನಂತೆ ಆಗ್ಬೇಕು ಅಂತ ಅನ್ಕೊಂತೀವಿ, ಆಗ ನಮ್ಗೆ ಈ ಭೌತಿಕ ಜಗತ್ತನ್ನ ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ, ತಾಯಿ ಅಡಿಗೆ ಮಾಡೋದನ್ನ ನೋಡಿ ಮಗು ನಾನು ಮಾಡ್ಬೇಕು ನಿಂತರ ಅಂತ ಕೇಳಿದಾಗ ತಾಯಿ ಏನ್ ಮಾಡ್ತಾಳೆ, ಹರಿಕೃಷ್ಣ
ಆಟಿಕೆ ಕೊಡ್ತಾಳೆ ಮಾತಾಜಿ. ಮಗುನ ಬೆಂಕಿ ಹತ್ರ ಅಥವಾ ಒಂದು ಹರಿತವಾದಂತಹ ವಸ್ತುಗಳ ಹತ್ರ ಅವಳು ಬಿಡೋದಿಲ್ಲ. ಅದಕ್ಕೆ ಅದರಂತೆಯೇ ಇರುವಂತ ಇನ್ನೊಂದು ಆಟಿಕೆಗಳು ಸಾಮಾನುಗಳನ್ನ ಕೊಟ್ಟು ನೀನು ಮಾಡು, ಸರಿ ಆಯ್ತು ಅಂತ ಹೇಳ್ತಾಳೆ. ಹಾಗೆ ಈ ಭೌತಿಕ ಜಗತ್ತನ್ನ ನಾವು ಕೂಡ ಭಗವಂತನ ಹಾಗೆ ಆಳ್ವಿಕೆ ಮಾಡ್ಬೇಕು, ಒಡೆತನ ಸಾಧಿಸ್ಬೇಕು, ಭೋಗಿಸ್ಬೇಕು ಅಂತಂದ್ರೆ ಅದಕ್ಕೆ ಅರ್ಹರು ನಾವಲ್ಲ. ಆದ್ರೂ ಕೂಡ ಭಗವಂತ ನಮ್ಮನ್ನ ನಿರಾಸೆಗೊಳಿಸೋದಿಲ್ಲ, ನಮಗೊಂದು ಅವಕಾಶ ಕೊಡ್ತಾನೆ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿ. ಅಂದ್ರೆ ನಾವು ತಾಯಿಯಾಗಿ ಚಿಕ್ಕ ಚಿಕ್ಕ ಪುಟ್ಟ ಸಾಮಾನುಗಳನ್ನ ಮಕ್ಕಳಿಗೆ ಕೊಡ್ತೀವಿ, ಆದ್ರೆ ಭಗವಂತ ನಮಗಿಂತ ತುಂಬಾ 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 ದೊಡ್ಡವನು. ಹಾಗಾಗಿ ಅವನು ಎಷ್ಟು ದೊಡ್ಡ ದೊಡ್ಡ ಒಂದು ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿ ಆಟಿಕೆಗಳ ಹಾಗೆ ನಮ್ಗೆ ಕೊಟ್ಟು ಬಿಡ್ತಾನೆ. ಮತ್ತೆ ನಾವಿಲ್ಲೇನ್ ಮಾಡ್ತೀವಿ, ನಾನು ಅಂತ ಅಂದ್ರೆ ದೇಹ ಭಾವನೆಯಲ್ಲಿ ಬರ್ತೀನಿ. ಮತ್ತೆ ನಾನು ಯಾವಾಗ ಅಜ್ಞಾನದಲ್ಲಿ ಬಂದೆ ಆಗ್ಲೇ ನಾನು ಭಗವಂತನಿಂದ ಪ್ರತ್ಯೇಕ ಅಂತ ಯೋಚನೆ ಮಾಡಿದ ಕೂಡ್ಲೆ ನಾನು ಏನಾದೆ ಭಗವಂತನಿಂದ ದೂರ ಆದೆ. ಮತ್ತೆ ಇಲ್ಲಿ ಬಂದೆ ನಾನು ಈ ಒಂದು ಭೇದ ಭಾವಗಳು ಮತ್ತೆ ದ್ವೇಷ ಅನ್ನುವಂಥದ್ದು, ಈ ಅಸೂಯೆ ಅನ್ನುವಂಥದ್ದೆಲ್ಲವೂ ಕೂಡ ಅರಿಷಡ್ವರ್ಗಗಳು ಈ ಅಜ್ಞಾನದಿಂದಲೇ ಪ್ರಾರಂಭ ಆಗುವಂಥದ್ದು. ಆದ್ರೆ ಎಲ್ಲದರ ನಿಜವಾದ ಕೇಂದ್ರ ಬಿಂದು ಕೃಷ್ಣನೇ ಆಗಿದ್ದಾನೆ. ಆದ್ರೆ ನಾವು ನೋಡ್ತೀವಿ ವಿಶ್ವರೂಪ ದರ್ಶನದಲ್ಲಿ ಭಗವಂತನ ಒಂದು ವಿಶ್ವರೂಪ ಏನ್ ತೋರಿಸ್ತಾನೆ ಅರ್ಜುನನಿಗೆ, ಅಲ್ಲಿರುವಂತಹ ಕೈಗಳು, ಕಾಲುಗಳು, ಅನೇಕ ತಲೆಗಳು, ಕಣ್ಣುಗಳು ಇವೆಲ್ಲವೂ ಕೂಡ ಬೇರೆ ಯಾರು ಅಲ್ಲ, ನಾವೇ ಭಗವಂತನ ವಿಭಿನ್ನ ಅಂಶಗಳು, ಅವನ ಶರೀರದ ಒಂದೊಂದು ಭಾಗಗಳು ನಾವೆಲ್ಲರೂ ಕೂಡ ಆ ಭಗವಂತನ ಪೂರ್ಣ ಶರೀರದ ಒಂದೊಂದು ಅಂಗಗಳು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಭಗವಂತನ ಜೊತೆ ನಮ್ಮ ಸಂಬಂಧ ಅದು ಸದಾ ಇರುವಂತದ್ದು. ಸದಾ ಹೇಗೆ ಇರುತ್ತೆ ಅಂತಂದ್ರೆ, ನಾವು ಅವನಿಂದ ಎಷ್ಟೇ ದೂರ ಇದ್ರೂ ಕೂಡ ಭಗವಂತ ನಮ್ಮನ್ನ ಬಿಡೋದಿಲ್ಲ. ಅಂದ್ರೆ ನಾವು ಒಂದು ನಾಯಿ ಇರ್ಬೋದು, ಅಥವಾ ಮಲ ತಿನ್ನುವಂತ ಹಂದಿ ಇರ್ಬೋದು, ಅಥವಾ ಮಲದಲ್ಲಿ ಇರುವಂತ ಉಳುವೆ ಆಗ್ಬಿಡ್ಬೋದು, ಆದ್ರೆ ಪರಮಾತ್ಮ ನಮ್ಮಿಂದ ಯಾವತ್ತೂ ದೂರ ಆಗೋದಿಲ್ಲ. ಅವನು ಸದಾ ನಮ್ಮ ಜೊತೆಯಲ್ಲಿ ನಿತ್ಯ ಸಂಬಂಧವನ್ನ ಹೊಂದಿರ್ತಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ಸದಾ ನಮ್ಮ ಜೊತೆಯಲ್ಲಿ ಯಾವಾಗ್ಲೂ ಇರ್ತಾನೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಭಗವಂತನೊಂದೇ ನಿತ್ಯ ಸಂಬಂಧವಿರುವರೆಂಬ ಪರಿಜ್ಞಾನವನ್ನು ನೈಜವಾಗಿ ಅರಿತ ಬಳಿಕ ಜೀವನಲ್ಲಿ ದೇಹವೇ ಆತ್ಮ ಎಂಬ ಬುನಾದಿಯ ಮೇಲೆ ಬಂದಂತಹ ಭೇದವು ಉಳಿಯಲಾರದು. ಯಾವಾಗ ನಮ್ಗೆ ಗೊತ್ತಾಗುತ್ತೆ ನಾವು ಭಗವಂತನ ವಿಭಿನ್ನ ಅಂಶಗಳು ಅಂತ, ಈ ಒಂದು ಆತ್ಮದ ಜ್ಞಾನ ನಮ್ಗೆ ತಿಳಿಯುತ್ತೆ, ಆಗ ನಾವು ಈ ಅಜ್ಞಾನದಿಂದ ಹೊರಗಡೆ ಬರ್ತೀವಿ. ಅದೇ ಉದಾಹರಣೆನ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ಸಾದೃಶ್ಯವನ್ನು ಕೊಡ್ತಾ ಇದ್ದಾರೆ. ನಮ್ಮ ದೇಹವನ್ನೇ ನಾವು ಒಂದು ವ್ಯಕ್ತಿ ಅಂತ ಹೇಳಿದಾಗ ಒಂದು ವ್ಯಕ್ತಿ ಅಂತ ಪರಿಗಣಿಸ್ತೀವಿ. ಆದ್ರೆ ನನ್ನ ಕೈ ಈ ಕೆಲಸ ಮಾಡ್ತಿದೆ, ನನ್ನ ಕಾಲು ಈ ಕೆಲಸ ಮಾಡ್ತಿದೆ, ನನ್ನ ಕಣ್ಣು ಇದನ್ನ ನೋಡ್ತಿದೆ, ನನ್ನ ಕಿವಿ ಇದನ್ನ ಕೇಳ್ತಿದೆ. ಆ ರೀತಿ ಯಾರಾದ್ರೂ ಮಾತಾಡ್ತೀವ ನಾವು ಮಾತಾಡುವಾಗ? ನನ್ನ ಹಸ್ತ ಅಡಿಗೆ ಮಾಡ್ತಾ ಇದೆ, ನನ್ನ ಕಾಲುಗಳು ಕಿಚನ್ ಕಡೆಗೆ ಹೋಗ್ತಾ ಇದೆ. ನಾನು ಅಂತ ಹೇಳ್ತೇವೆ. ನಾನು ಅಂತ ಹೇಳ್ತೀವಿ. ನಾನು ಅಂತ ಹೇಳಿದಾಗ ನನ್ನ ಕೈ ಕಾಲು ಎಲ್ಲ ಒಂದೇ ಆಯ್ತು. ಅಂದ್ರೆ ಇಲ್ಲಿ ಕೈ ಬೇರೆ ಕೆಲಸ ಮಾಡ್ತಿದೆ, ಕಾಲು ಬೇರೆ ಕೆಲಸ ಮಾಡ್ತಿದೆ, ಆದ್ರೂ ಕೂಡ ಅದು ಪರಿಪೂರ್ಣವಾಗಿ ಒಂದೇ ಒಂದು ಉದ್ದೇಶ ಇಟ್ಕೊಂಡಿದೆ. ಆಗ ಅದು ಇಡೀ ದೇಹನೂ ಕೂಡ ನಾನು ಒಂದು ವ್ಯಕ್ತಿ ಆಗುತ್ತೆ. ಅದೇ ರೀತಿ ನಾವು ಕೂಡ ಭಗವಂತನ ಅಂಗಾಂಗಗಳು, ಅವನ ಒಂದು ಬೇರೆ ಬೇರೆ ಅಂಗಗಳು. ಯಾವಾಗ ನಮ್ಮಲ್ಲಿ ಆ ಒಂದು ಪ್ರಜ್ಞೆ ಬರುತ್ತೆ, ಅಂದ್ರೆ ನಾವು ಬೇರೆ ಬೇರೆ ಅಂಗಾಂಗಗಳಾಗಿದ್ದೀವಿ, ಮತ್ತೆ ಭಗವಂತನ ಸೇವೆಯಲ್ಲಿ ಸದಾ ಯಾವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡೋದಕ್ಕೆ ಹೋಗ್ತೀವಿ, ಆಗ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಅವರ ಮನಸ್ಥಿತಿಗಳು ಒಂದೇ ಆಗುತ್ತೆ. ಅಂದ್ರೆ ಅವರ ಮನಸ್ಥಿತಿಗಳು ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂತಹ ಎಲ್ಲಾ ಶುದ್ಧಾತ್ಮರು ಯಾರಿದ್ದಾರೆ ಅವರೆಲ್ಲರೂ ಅದೇ ರೀತಿ ಇದ್ದಾರೆ. ಅಂದ್ರೆ ಅವರೆಲ್ಲರೂ ಭಗವಂತನ ಸೇವೆಯನ್ನು ಮಾಡ್ತಾರೆ. ಹಾಗೆ ಮಾಡುವಾಗ ಅವರ ಮಧ್ಯೆ ಯಾವುದೇ ಒಂದು ವ್ಯಕ್ತಿಗತವಾದ ಅಸೂಯೆ ಅನ್ನುವಂಥದ್ದು ಇರುವುದಿಲ್ಲ. ಅಂದ್ರೆ ಎಲ್ಲರ ಉದ್ದೇಶ ಭಗವಂತನ ಸೇವೆ ಮಾಡುವಂಥದ್ದು, ಅವನನ್ನ ಸಂತೃಪ್ತನನ್ನಾಗಿಸುವಂಥದ್ದು. ಆ ಕಾರಣದಿಂದ ನಾನು ಮಾಡ್ಬೇಕು ನೀನು ಮಾಡ್ಬೇಕು ಅನ್ನೋಂತಹ ಒಂದು ಪೈಪೋಟಿ ಅಲ್ಲಿ ಇರೋದಿಲ್ಲ. ಅಲ್ಲಿ ಎಲ್ಲರೂ ಸೇರಿ ಮಾಡ್ತಾರೆ. ಸೇರಿ ಮಾಡುವಾಗ ಎಲ್ಲರೂ ಕೂಡ ಭಗವಂತನ ಒಂದು ಪರಿಪೂರ್ಣ ಅಂಗ ಆಗ್ತಾರೆ. ಆದ್ರೆ ಇಲ್ಲಿ ಪ್ರಭುಪಾದರು ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ, ಈ ರೀತಿ ಒಂದಾಗ್ತೀವಿ ಅಂತ ಅನ್ನೋದು ಒಂದು ಏನಂತ ಹೇಳ್ತಾರೆ, ನಿರಾಕಾರವಾದಿಗಳು ಹೇಳುವ ಹಾಗೆ ಭಗವಂತನಲ್ಲಿ ಒಂದಾಗುವಂಥದ್ದು ಅಲ್ಲ. ವ್ಯಕ್ತಿಗಳು ವ್ಯಕ್ತಿಗಳಾಗೆ ಉಳಿತಾರೆ. ಹಸ್ತ ಹಸ್ತದ ಕೆಲಸನೇ ಮಾಡುತ್ತೆ, ಪಾದ ಪಾದದ ಕೆಲಸನೇ ಮಾಡುತ್ತೆ, ಆದ್ರೆ ಅದರ ಉದ್ದೇಶ ಒಂದೇ ಆಗಿರುತ್ತೆ. ಹಾಗೆ ಇಲ್ಲಿ ವ್ಯಕ್ತಿಗಳು ನಾವೆಲ್ಲರೂ ಭಗವಂತನ ವಿಭಿನ್ನಾಂಶಗಳು. ನಾವು ಬೇರೆ ಬೇರೆ ವ್ಯಕ್ತಿತ್ವಗಳನ್ನ ಹೊಂದಿದ್ರು ಕೂಡ ನಮ್ಮ ಒಂದು ಪ್ರಜ್ಞೆ ಕಾನ್ಶಿಯಸ್ ಅದು ಭಗವಂತನ ಸೇವೆ ಮಾಡುವಂಥದ್ದೇ ಆದಾಗ ನಾವೆಲ್ಲರೂ ಕೂಡ ಭಗವಂತನ ಒಂದು ಅವಿಭಾಜ್ಯ ಅಂಗಗಳು ಅನ್ನುವಂಥದನ್ನ ತಿಳ್ಕೊತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನಿಲ್ಲಿ ಮಾಯಾವಾದಿ ದಾರ್ಶನಿಕರು ಹೇಳುವ ಹಾಗೆ ಪ್ರತಿಯೊಂದು ಒಂದೇ ಆಗೋದಿಲ್ಲ. ಅಂದ್ರೆ ವ್ಯಕ್ತಿಗಳು ನಾವೆಲ್ಲರೂ ಕೂಡ ಭಗವಂತ ಆಗೋದಿಲ್ಲ, ಆದ್ರೆ ಭಗವಂತನ ಭಾಗಗಳಾಗಿ ಅವನ ಸೇವೆಯಲ್ಲಿ ಸದಾ ತೊಡಗ್ತೀವಿ ಅನ್ನೋದನ್ನ ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ ಪ್ರಭುಪಾದರು. ಅಂದ್ರೆ ನಾವು ಯಾವಾಗ ಭಗವಂತನಿಂದ ಪ್ರತ್ಯೇಕ ಆದ್ವಿ, ಅಂದ್ರೆ ಸ್ವತಂತ್ರವಾಗಿ ಆ ಒಂದು
ಹಸ್ತ ಅದು ಭಗವಂತನಿಂದ ದೂರ ಆದ್ರೆ ಅದು ಹೇಗೆ ಅದಕ್ಕೆ ಏನು ಬೆಲೆ ಇಲ್ವೋ, ಹಾಗೆ ನಾವು ಭಗವಂತನಿಂದ ದೂರ ಆಗಿ ನಮ್ಗೆ ಯಾವುದೇ ಬೆಲೆ ಇಲ್ಲ. ಆದ್ರೆ ಅದನ್ನ ನಾವು ಯಾವಾಗ ತಿಳ್ಕೋತೀವಿ, ಅದನ್ನ ನಾವ್ ಯಾವಾಗ ಅರ್ಥ ಮಾಡ್ಕೋತೀವಿ, ಆಗ ನಾವು ಭಗವಂತನ ನಮ್ಮ ನಿಜವಾದ ಸ್ವರೂಪ ಭಗವಂತನ ಕೈಗಳು ನಾವು ಅವನ ಸೇವೆಯಲ್ಲಿ ತೊಡಗಬೇಕು. ನಮ್ಮೆಲ್ಲರ ಒಂದು ಉದ್ದೇಶ ಭಗವಂತನ ಸೇವೆ ಮಾಡುವಂಥದ್ದು. ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ನಾವು ಮೂಲ ಸ್ವರೂಪವನ್ನ ನಾವು ಪಡ್ಕೊಂಡಾಗ ಮಾತ್ರ ಈ ಭೌತಿಕ ಬಂಧನದಿಂದ ನಮ್ಗೆ ಬಿಡುಗಡೆ ಸಿಗುತ್ತೆ. ಈ ಒಂದು ಏನು ಆಟಿಕೆಗಳನ್ನ ತಾಯಿ ಕೊಟ್ಟಿದ್ದಾಳೆ ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಅಮ್ಮ ಕೊಟ್ಟಿರೋ ಆಟಿಕೆಗಳಿಂದ ನಾವು ಅಡಿಗೆ ಮಾಡಿ ತಿನ್ನಕ್ಕಾಗಲ್ಲ. ಅಮ್ಮ ಮಾಡಿದ ಅಡಿಗೆನೆ ನಾವು ತಿನ್ಬೇಕಾಗತ್ತೆ. ಹಾಗೆ ನಾವು ಏನ್ ಮಾಡ್ತಾ ಇದೀವಿ ಅಂತ ಅನ್ಕೊಂತಾ ಇದೀವಿ, ಅದೆಲ್ಲವೂ ಕೂಡ ಒಂದು ಮಾಯೆ ಇದ್ದ ಹಾಗೆ, ಕಲ್ಪನೆ ಇದ್ದ ಹಾಗೆ. ಆದ್ರೆ ವಾಸ್ತವ ಅನ್ನುವಂಥದ್ದು ಅದು ಬೇರೆನೇ ಆಗಿದೆ. ಅದನ್ನ ನಾವು ಯಾವಾಗ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ತೀವಿ, ಅಂದ್ರೆ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಆಚಾರ್ಯರಿಂದ ಈ ಜ್ಞಾನವನ್ನ ಪಡ್ಕೋತೀವಿ, ಕೃಷ್ಣ ಪ್ರಜ್ಞೆಗೆ ನಾವು ಬರ್ತೀವಿ, ಆಗ ನಮ್ಮ ಅಸ್ತಿತ್ವದ ನಿಜವಾದ ಸ್ವರೂಪ ನಮಗೆ ತಿಳಿದಾಗ ಏನ್ ಮಾಡ್ತೀವಿ, ನಮ್ಮ ಈ ಒಂದು ಅವಕಾಶ ಏನು ಭಗವಂತ ಕೊಟ್ಟಿದ್ದಾನೆ, ಆಸೆಗಳು ಈಡೇರಿಸ್ಕೊಳಕ್ಕಂತ ಬಂದಿದ್ಯಾ, ಅಷ್ಟು ಮಾತ್ರ ಈ ಒಂದು ಭೌತಿಕ ಜಗತ್ತಿನ ನಿರ್ಮಾಣದ ಉದ್ದೇಶ ಅಲ್ಲ. ನೀನಿಲ್ಲಿ ನಿನ್ನ ಒಂದು ತಪ್ಪುಗಳನ್ನ ಸರಿಪಡಿಸ್ಕೊಂಡು ವಾಪಸ್ ನನ್ನ ಹತ್ರ ಬರ್ಬೇಕು ಅನ್ನುವಂಥದ್ದು ಭಗವಂತನ ಇಚ್ಛೆ ಇದೆ. ಅದನ್ನ ನಾವು ಪರಿಪೂರ್ಣತೆಯನ್ನು ಸಾಧಿಸ್ಬೇಕು ಅಂತಂದ್ರೆ ಮನುಷ್ಯ ದೇಹ ಸಿಕ್ಕಾಗ, ಭಗವಂತ ಜ್ಞಾನ ಕೊಟ್ಟಾಗ ಎಲ್ಲ ಅಂದ್ರೆ ದೋಣಿಗೆ ಹೋಲಿಸ್ತಾರೆ, ಹಡಗಿಗೆ ಹೋಲಿಸ್ತಾರೆ ಈ ಒಂದು ಮನುಷ್ಯ ಜನ್ಮ ಅನ್ನುವಂಥದ್ದು, ದೇಹ ಅನ್ನುವಂಥದ್ದನ್ನ. ಮತ್ತೆ ಅಲ್ಲಿ ಗುರುಗಳು, ಶಾಸ್ತ್ರಗಳು ಮತ್ತೆ ಎಲ್ಲಾ ಒಂದು ಅವಕಾಶಗಳು ನಮ್ಗೆ ಭಗವಂತ ಅವನು ಏರ್ಪಡಿಸ್ಕೊಟ್ಟಾಗ ನಾವು ಅದರ ಸದುಪಯೋಗ ಪಡ್ಕೊಂಡು ಮತ್ತೆ ಈ ಆತ್ಮವನ್ನು ನಾವು ಭಗವಂತನ ಹತ್ರಕ್ಕೆ ಕರ್ಕೊಂಡು ಹೋಗ್ಬೇಕು. ಅದರ ಒಂದು ಸ್ವರೂಪವನ್ನ ತಿಳಿದು ಭಗವಂತನ ಸೇವೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡು ನಮ್ಮನ್ನ ನಾವು ಉದ್ಧಾರ ಮಾಡ್ಬೇಕು ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮಾಡದೇ ಇರ ನಾವು ಇಂದ್ರಿಯಗಳ ತೃಪ್ತಿಯಲ್ಲಿಯೇ ಇನ್ನೂ ಈ ಭೌತಿಕ ಪಾಠಗಳಲ್ಲಿಯೇ ನಮ್ಮನ್ನ ನಾವು ಮತ್ತಷ್ಟು ಹಾಕೊಂಡಷ್ಟು ಆ ಮಗು ಅಮ್ಮನಿಂದ ದೂರ ಆಗಿ ದುಃಖದಲ್ಲಿ ಇರುವಂತಹ ಅಳ್ತಾ ಇರುವಂತಹ ಮಕ್ಕಳಾಗಿಯೇ ಇರ್ತೀವಿ. ಯಾವತ್ತೂ ಕೂಡ ನಮ್ಗೆ ಇಲ್ಲಿ ಆನಂದ ಅನ್ನುವಂಥದ್ದು ಅದು ಕ್ಷಣ ಮಾತ್ರ ಇರಬಹುದೇ ಹೊರತು ಶಾಶ್ವತವಾಗಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನಲ್ಲಿ ತಿಳಿತಾ ಇದೀವಿ ಪ್ರಭುಪಾದರ ಒಂದು ಭಾವಾರ್ಥದಲ್ಲಿ. ಹರಿಕೃಷ್ಣ, ಬೇರೆ ಯಾರಿಗಾದ್ರೂ ಏನಾದ್ರು ರಿಯಲೈಸೇಷನ್ಸ್ ಇದ್ರೆ ಮತ್ತೆ ಹೇಳಲಿಕ್ಕಿದ್ರೆ ದಯವಿಟ್ಟು ಹೇಳ್ಬೋದು. ಹರಿಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಪ್ರಭುಜಿ. ಮಾತಾಜಿ, ನಾನು ಸಂಕ್ಷಿಪ್ತವಾಗಿ ಇದು ಒಂದು ಭೇದ ಜ್ಞಾನ ಅಂತ ಇದೆ, ಅದನ್ನ ನಾವು ಮೊದಲು ಅದು ಒಂದು ಪದ್ಧತಿಯಿಂದ ನಮಗೆ ಇದಾಗುತ್ತೆ, ಗೊತ್ತಾಗುತ್ತೆ ಸಾಮಾನ್ಯ ಜನರಿಗೆ. ಅಲ್ಲಿ ಭೇದ ಜ್ಞಾನದಲ್ಲಿ ಏನಾಗಿದೆ, ಒಂದು ಸ್ಥೂಲ ಶರೀರ, ಕಾರಣ ಶರೀರ, ಸೂಕ್ಷ್ಮ ಶರೀರ ಅಂತ 3 ಬರ್ತಾ ಇದೆ. ನಾವು ನೋಡೋದಕ್ಕೆ ಒಂದೇ ವ್ಯಕ್ತಿ, ಆದ್ರೆ ನಮ್ಮಲ್ಲಿ 3 ಸಪರೇಟ್ ಎಂಟಿಟಿ ಇದೆ. ಅಲ್ಲಿ ಸ್ಥೂಲ ಶರೀರದಲ್ಲಿ ಅದು ದ್ವಾವಿಮ ಪುರುಚೋಲೋಕೆ ಕ್ಷರಮಕ್ಷರ ಏವಚ ಅಂತ ಹೇಳಿ, ಅದು ಈ ಬರೀ ಇದರಿಂದ ಪಂಚಭೂತ ಅಥವಾ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತ ಹೇಳಿ ಆಹಾರ, ನೀರು, ಗಾಳಿಯಿಂದ ಮಾತ್ರ ಆಗಿದೆ ಅದು. ಅದರಲ್ಲಿ ಏನಾಗಿದೆ ಅಂತಂದ್ರೆ ಅದು ಬರೀ ನಮ್ಮ ಕಾಲಿನ ಉಗುರಿನಿಂದ ಹಿಡಿದು ತಲೆ ಕೂದಲು ತನಕ ಇದಕ್ಕೆ ಒಂದು ಮೆಷಿನ್ ಅಂತ ಹೆಸರು ಇಂಗ್ಲಿಷ್. ಅದು ಬಯೋಲಾಜಿಕಲ್ ಮೆಷಿನ್ ಅಂತಾರೆ ಅದಕ್ಕೆ, ಸ್ಥೂಲ ಶರೀರ. ಅದನ್ನ ತೂಕಕ್ಕೆ ಹಾಕ್ಬೋದು, ಮತ್ತೆ ಅದನ್ನ ನಾವು ಕನ್ನಡಿಯಲ್ಲಿ ನೋಡ್ಬೋದು, ಮತ್ತೆ ಫೋಟೋ ತೆಗಿಬೋದು. ಇದು ಕಣ್ಣಿಗೆ ಕಾಣಿಸುವಂತದ್ದು, ಇದು ವಿನಾಶಿ ಇದು. ಅದಾದ್ಮೇಲೆ ಅಲ್ಲಿ 2ನೇ ಪಾರ್ಟ್ ಅಲ್ಲಿ ಕಾರಣ ಶರೀರ ಅಂತ ಹೇಳಿ, ಅದಕ್ಕೆ ದಿ ಮ್ಯಾನೇಜರ್ ಅಂತ ಹೇಳ್ತೀವಿ. ದಿ ಮ್ಯಾನೇಜರ್ ಅಂದ್ರೆ ಅದಕ್ಕೆ ಅಂತಃಕರಣ ಅಂತ ಹೆಸರು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇದು 4ಕ್ಕೆ ಅಂತಃಕರಣ ಅಂತ ಹೇಳ್ತಾರೆ. ಇದೇನಾಗಿದೆ, ಆ ಶರೀರದ ಜೊತೆಗೆ ಹುಟ್ಟುವಾಗ್ಲೇ ಬಂದಿದೆ. ಆದ್ರೆ ಅದಕ್ಕೆ ಏನಾಗಿದೆ ಅಂದ್ರೆ ಹುಟ್ಟುವಾಗ್ಲೇ ಅಜ್ಞಾನ ಮತ್ತೆ 6 ವಿಧವಾದ ಕಲ್ಮಶಗಳು ಸೇರ್ಕೊಂಡಿದೆ. ಇದು ಸೇರ್ಕೊಂಡಿರೋದು ಏನಾಗಿದೆ ಅಂದ್ರೆ ಆ ಅಂತಃಕರಣದಲ್ಲಿ ನಮಗೆ ಒಂದು ಕರ್ಮ ಸಿದ್ಧಾಂತ ಪ್ರಕಾರ ಒಂದು ಹೊಸ ಕರ್ಮ ಚಾರ್ಜ್ ಆಗುತ್ತೆ, ಮತ್ತೆ ಹಳೆಯ ಕರ್ಮ ಅಲ್ಲಿ ಕರ್ಮ ಸಂಚಯ, ಕರ್ಮ ವಿಲಯ ಅಂತ ಹೇಳಿ ಆಗ್ತಾ ಇದೆ ಅದರಲ್ಲಿ. ಆಮೇಲೆ ಅದರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಆ ಮ್ಯಾನೇಜರ್ ಪಾರ್ಟ್ ಅಲ್ಲಿ ABC ಅಂತ ಬರ್ತಾ ಇದೆ, ಆಟಿಟ್ಯೂಡ್, ಬಿಹೇವಿಯರ್, ಕ್ಯಾರೆಕ್ಟರ್ ಅಂತ ಹೇಳಿ ಇದೆಲ್ಲ ಬರ್ತಾ ಇದೆ. ಇದೆಲ್ಲ ನಾವು ಬೈ ಚಾನ್ಸ್ ನಾವೇನಾದ್ರು ಭೇದ ಜ್ಞಾನದಲ್ಲಿ 2ನೇ ಪೋರ್ಷನ್ ತಿಳ್ಕೊಂಡ್ರೆ, 3ನೇ ಪೋರ್ಷನ್ಗೆ ಸೂಕ್ಷ್ಮ ಶರೀರ ಅಂತ ಹೇಳಿ, ಅದಕ್ಕೆ ಆತ್ಮ ಅಂತ ಹೇಳಿ, ಅದು ಪರಮಾತ್ಮನ ಅಂಶ, ಮತ್ತೆ ಅದು ಬರೀ ಜ್ಞಾನ ಪ್ರಕಾಶ ಸ್ವರೂಪ. ಅದು ಏನು ಮಾಡೋದಿಲ್ಲ, ಆದ್ರೆ ಅದು ಇರೋವರೆಗೇನೆ ಈ ಕಾರಣ ಶರೀರ, ಸ್ಥೂಲ ಶರೀರಗಳು ಕೆಲಸ ಮಾಡ್ತಾ ಇರ್ತವೆ. ಹಾಗಾಗಿ ನಮಗೇನಾದ್ರು ಈ ಭೇದ ಜ್ಞಾನವನ್ನ ಗೊತ್ತಾಗಿ ನಾವು ಈಗ ಏನ್ ಮಾಡ್ತಾ ಇದೀವಿ, ಫಾರ್ ಎಕ್ಸಾಂಪಲ್ ಸಾಮಾನ್ಯವಾಗಿ ಎಲ್ಲರೂ 24 ಗಂಟೆಯಲ್ಲಿ ಈ ಊಟ, ತಿಂಡಿ, ನಿದ್ದೆ ಮತ್ತೆ ದೇಹಕ್ಕೆ ಸಂಬಂಧಪಟ್ಟಿದ್ದು ಮಾಡೋದಕ್ಕೆ ದೇಹಾಧ್ಯಾಸ ಅಂತ ಹೆಸರು. ದೇಹಾಧ್ಯಾಸ ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಸೊ ನಾವು ಮಾಡ್ತಿರೋ ಕೆಲಸ ನಾವು ಯಾವ ಸೀಟಿಗೆ ಸಂಬಂಧಪಟ್ಟಿದೆ, ನಮ್ದು ಮೆಷಿನ್ ಸಂಬಂಧಪಟ್ಟಿದೆ ಆದ್ರೆ ನಾವು ಅದನ್ನ ಮಾಡ್ತಾ ಇರ್ತೀವಿ, ಅದನ್ನ ಮಾಡ್ಲೇಬೇಕು. ಬದ್ಧಾತ್ಮರಿಗೆ ಶರೀರ ಜೀವನ ಏನು ಆರೋಗ್ಯ ಪೋಷಣೆ, ಜೀವ ನಿರ್ವಹಣೆಗೋಸ್ಕರ ಅವನು ಆಹಾರ ಇದೆಲ್ಲ ಮಾಡ್ಬೇಕು, ಅದೆಲ್ಲ ಆಯ್ತು. ಆದ್ರೆ ಅಂತಃಕರಣಕ್ಕೆ ನಾವು ಏನು ಮಾಡ್ತಾ ಇರಲ್ಲ. ಸಾಮಾನ್ಯ ಜನರಾಗಿ ನಾವು ಅಂತಃಕರಣದ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಆ ಮನ, ಬುದ್ಧಿ, ಚಿತ್ತ, ಅಹಂಕಾರ ಅದೇನೆ ಎಲ್ಲ ಡಿಸೈಡ್ ಮಾಡೋದು. ಅದಕ್ಕೆ ಅರಿವಿದೆ, ಇದಕ್ಕೆ ಬರೀ ಶರೀರಕ್ಕೆ ಅರಿವಿಲ್ಲ. ನೀವ್ ಹೇಳ್ದಂಗೆ ಹಸ್ತ ಕೆಲಸ ಮಾಡ್ತಾ, ಪಾದ ಕೆಲಸ ಮಾಡಿದ್ರೆ ಅವ್ ಯಾವ್ದು ಕೆಲಸ ಮಾಡಲ್ಲ. ಅದ್ರಲ್ಲಿ ಇರ್ತಕ್ಕಂತ ಒಳಗಡೆ
ಅಂತಃಕರಣ ಅಂತ ಇದೆಯಲ್ಲ, ಅದ್ರ ಇಚ್ಛೆಯಿಂದ ಅದು ಕೈ ಕಾಲು ಅವೆಲ್ಲ ಎಲ್ಲಾ ಇಂದ್ರಿಯಗಳು ಎಲ್ಲ ಕೆಲಸ ಮಾಡುತ್ತೆ. ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ದೇವತೆಗಳ ಅಧಿಷ್ಠಾನ ಇದೆ. ಹಾಗಾಗಿ ನಾವು ಮನಸ್ಸಿನ ಬಗ್ಗೆ ಅಂತಃಕರಣದ ಬಗ್ಗೆ ಏನ್ ಮಾಡೋದು, ಅದನ್ನೇ ಭಕ್ತಿ ಜ್ಞಾನ ಆಯ್ತು. ಅಥವಾ ಕೃಷ್ಣನು ಹೇಳಿದ್ದಾನೆ ಏನಂತಂದ್ರೆ ಜ್ಞಾನ ದೀಪೇನ ಭಾಸ್ವತ ಅಂತ ಹೇಳಿ ಅವರು ದೀಪವನ್ನ ಒಳಗಡೆ ಕೊಡ್ತಾರೆ. ಅವರು ಇದು ದೇಶಾನುಮೇವ ಅನುಕಂಪಾರ್ಥಂ ಮಹಮಜ್ಞಾನದಂ ತಮ ನಾಶಾಮಾತ್ಮ ಭಾವಸ್ಥೋ ಜ್ಞಾನ ದೀಪೇನ ಭಾಸ್ವತ ಅಂತ ಹೇಳಿ ಜ್ಞಾನ ದೀಪವನ್ನ ಕೃಷ್ಣನೇ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತಂದ್ರೆ, ಯಾರಾದ್ರೂ ಬಂದ್ಬಿಟ್ಟು ನಾವು ಸ್ವಲ್ಪವಾದ್ರೂ ಭಕ್ತಿ ಇದರಲ್ಲಿ ಅದೆಲ್ಲ ಒಂದು ಜ್ಞಾನ ಪಥದಲ್ಲಿ ಒಂದ್ ಹೆಜ್ಜೆ ಇಟ್ರೆ ಅವರು 10 ಹೆಜ್ಜೆ ನಮಗೆ ಸಹಾಯ ಮಾಡಿ ನಮಗೆ ಸಂಘವನ್ನು ದೊರಕಿಸ್ಕೊಟ್ಟು, ಪುಸ್ತಕ ದೊರಕಿಸ್ಕೊಟ್ಟು, ಭಗವದ್ಗೀತೆ ಭಾಗವತ ನಮ್ಮ ಸುತ್ತಮುತ್ತಲು ಜ್ಞಾನ ಸಾಗರ ಇದೆ, ಆ ಸಾಗರವನ್ನ ನಮಗೆ ಸಿಗೋ ಹಂಗೆ ಮಾಡ್ತಾರೆ. ಹಾಗಾಗಿ ನೀವು ನೋಡಿದ್ರೆ ಇವತ್ತು ನೋಡಿದ್ರೆ ಕನಕದಾಸರ ಜಯಂತಿ ಇದೆ. ಕನಕದಾಸರ ಜಯಂತಿಯಲ್ಲಿ ಅವರು ಅದನ್ನೇ ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ತನ್ನ ತಾನು ಅರಿವುದೇ ಒಂದು ಸ್ನಾನ, ಭೇದಾಭೇದವ ತಿಳಿಯುವುದು ಒಂದು ಸ್ನಾನ ಅಂತ ಒಂದ್ ಕಡೆ. ಇನ್ನೊಂದ್ ಕಡೆ ಏಸು ಕಾಯಂಗಳ ಕಳೆದು 84 ಲಕ್ಷ ಅದರಲ್ಲಿ ಬರ್ತದೆ. ಸಂದೇಹ ಪಡೆದಿರೋ ಅರಿವು ಎಂಬ ದೀಪ ಬಿಟ್ಟು ದೇಹದಲ್ಲಿ ಕಂಡ್ಯ ಪಿಂಡಾಂಡದಲ್ಲಿ ಕಂಡ್ಯ ಬ್ರಹ್ಮಾಂಡ ಅಂತ. ಈ ತರ ಅಂದ್ರೆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಒಂದು ವಿಷಯವನ್ನ ಕನಕದಾಸರಾಗಲಿ ಪುರಂದರದಾಸರಾಗಲಿ ಎಲ್ಲ ಎಚ್ಚರಿಸಿದ್ದಾರೆ. ನಾವು ಇಂಥ ಜ್ಞಾನಿಗಳ ಸಂಘವನ್ನ ಸಂಪರ್ಕವನ್ನ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಾವು ಒಂದು ದಿವಸಕ್ಕೆ ಮಾಡೋ ಕೆಲಸದಲ್ಲಿ ನಾವು ಯಾವ ಸೀಟಲ್ಲಿ ಮಾಡ್ತಾ ಇದೀವಿ ಅಂತ ನೋಡಿದಾಗ ನಮಗೆ ಅಲ್ಲಿ ಅದರಿಂದನೂ ರಿಲೇಷನ್ ಆಗೋದಕ್ಕೆ ಒಂದು ಸಂಭವ ಇದೆ ಅನ್ನೋ ಒಂದು ಸಂಕ್ಷಿಪ್ತ ವಿಚಾರ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರಿ ಬೋಲ್ ಪ್ರಭುಜಿ, ಹರಿ ಬೋಲ್. ಎಷ್ಟೊಂದು ವಿಷಯ ಹೇಳಿದ್ರಿ ಹರಿ ಪ್ರಭುಜಿ. ಬೋಲ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ನೀವ್ ಈಗ ಏನ್ ಹೇಳಿದ್ರಲ್ಲ, ಇದು ಬಯಾಲಜಿ. ಈ ಬಯಾಲಜಿ ಬಂದಿರೋದೇ ಭಾಗವತದಿಂದ. ಭಾಗವತಂನೆಲ್ಲ ನಾವು ಮುಂದೆ ಮುಂದೆ ಹೋಗ್ತಾ ನಮ್ಗೆ ನೀವ್ ಏನೇನೆಲ್ಲ ಹೇಳಿದಿರಲ್ಲ ಅದೆಲ್ಲ ಮೊದಲೇ ಭಾಗವತಂನಲ್ಲಿ ಇದೆ. ಇದು ಬಯಾಲಜಿ, ಇದು ನಂತರ ಬಂದಿದ್ ಬಯಾಲಜಿ. ಈ ಬಯಾಲಜಿ ಬಂದಿರೋದೇ ಭಾಗವತಂನಿಂದ. ವಿಡಿಯೋ ಆನ್ ಮಾಡಿ ಮುಂದೆ ಮುಂದೆ ಭಾಗವತಂನಲ್ಲಿ ಹೋಗ್ತಾ 2ನೇ ಕ್ಯಾಂಟರ್ ಎಲ್ಲ ಹೋಗ್ತಾ 2-3 ಕ್ಯಾಂಟರ್ ಹೋಗ್ತಾ ಈ ಎಲ್ಲ ಸಂಕ್ಷಿಪ್ತ ಇದೆ. ಅದ್ರ ಬೇಸೇ ಬಯಾಲಜಿ ಆಗಿರೋದು ಪ್ರಭುಜಿ. ಬಂದಿದೆ ಮಾತಾಜಿ. ಆದ್ರೆ ನಾವು ಜನಸಾಮಾನ್ಯರಾಗಿ ನಾವು ಶುರುವಾಗ ಮಾಡುವಾಗ ಮಕ್ಳಿಗಾಗ್ಲಿ ಇವ್ರಿಗಾಗ್ಲಿ ನಾವು ಸ್ಟಾರ್ಟಿಂಗ್ ಮಾಡುವಾಗ ಒಂದು UKG LKG ಸೇರ್ಕೋತೀವಲ್ಲ, ಹಾಗಾಗಿ ನಾವು ಅಲ್ಲಿಂದ ತಿಳ್ಕೊಂಡು ಹೋಗ್ಬೋದು. ಅಲ್ಲೂ ಇದೆ. ಈಗ ಭಾಗವತವನ್ನ ಓದಿ ಭಾಗವತ ಪುಸ್ತಕ ಇಟ್ಕೊಂಡಿರೋ ಎಷ್ಟೋ ಜನ ಭಾಗವತ ಓದ್ಲಿಕ್ಕೆ ಆಗಿಲ್ಲ, ಈ ತರ ಕ್ಲಾಸ್ ನಡೆಯುವಾಗ ಮಾಡ್ತಾರೆ. ಹಾಗಾಗಿ ನಾವು ಯಾರಿಗಾದ್ರು ಶುರು ಮಾಡುವಾಗ ಅಥವಾ ನಾವು ಪ್ರಾರಂಭದಲ್ಲಿ ಇದ್ದಾರೆ ಇದು ಬೇಕಾಗ್ತದೆ. ಅದಕ್ಕೆ ನಾನು ಸಂಕ್ಷಿಪ್ತವಾಗಿ ಹೇಳಿದೆ, ದಯವಿಟ್ಟು ಕ್ಷಮಿಸಿ. ಚೆನ್ನಾಗಿತ್ತು ಪ್ರಭುಜಿ, ತುಂಬಾ ಚೆನ್ನಾಗಿ. ಅಂದ್ರೆ ಪ್ರಭುಜಿ ಪ್ರಭುಜಿ, ಹರೇ ಪ್ರತಿದಿನ ಕೃಷ್ಣ. ಭಾಗವತ 4ನೇ ಕ್ಯಾಂಟೋಗೆ ಬಂದಿದ್ದೀವಿ. ಆದ್ರೂ ಕೂಡ ಪ್ರತಿ ಸತಿ ಎಷ್ಟು 1000 ಸತಿ ಎಷ್ಟು ಕೋಟಿ ಸತಿ ನಾನು ದೇಹ ಅಲ್ಲ ಆತ್ಮ ಅಂತ ಕೇಳಿದೀನಿ. ಆದ್ರೂ ಕೂಡ ಎಷ್ಟು ಮರೆವು ಅನ್ನುವಂಥದ್ದು ಅಥವಾ ನಮ್ಮ ಒಂದು ಎಷ್ಟು ಸಂಸ್ಕಾರ, ಹಳೆ ಸಂಸ್ಕಾರಗಳು ತಿಕ್ಕಾಗಿ ಹಿಡ್ಕೊಂಡಿದೆ ಅಂತಂದ್ರೆ ಅದಷ್ಟು ಸುಲಭವಾಗಿ ಹೋಗುದಿಲ್ಲ. ಮತ್ತೆ 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 ಹೇಳಿದಷ್ಟು ಅದನ್ನ ಮತ್ತೆ ಮತ್ತೆ ಸ್ಮರಣೆ ಮಾಡಿದಷ್ಟು ನಾವು ಸ್ವಲ್ಪ ಸ್ವಲ್ಪನೇ ಅದನ್ನ ಕಳ್ಕೊಂತಾ ಹೋಗ್ತೀವಿ ಹೊರತು ಪರಿಪೂರ್ಣವಾಗಿ ಕೂಡಲೇ ಕಳ್ಕೊಳ್ಳೋದಕ್ಕೆ ಯಾರಿಗೂ ಅಷ್ಟು ಸುಲಭ ಇಲ್ಲ. ಅಂದ್ರೆ ನಮ್ಗೆ ಗೊತ್ತಿದೆ ಇದು ನಮ್ಮ ಒಂದು ಪರಿಪೂರ್ಣತೆ ಅನ್ನುವಂಥದ್ದು ಭಗವಂತನ ಸೇವೆಯಲ್ಲಿದೆ ಅಂತ. ಆದ್ರೂ ಕೂಡ ನಾವು ದೇಹ ಭಾವನೆಯಲ್ಲಿ ಹೆಚ್ಚು ಸಮಯ ನಾವು ಅದಕ್ಕೆ ಕೊಡ್ತಾ ಇದೀವಿ. ಆದ್ರೆ ಖಟ್ವಾಂಗ ಮಹರ್ಷಿ ಅವನು ಒಂದು ಮುಹೂರ್ತದಲ್ಲಿ ಅವನು ಹೋಗೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂದ್ರೆ, ಆ ಒಂದು ಅದರ ಒಂದು ಅರ್ಜೆನ್ಸಿ ಏನಿದೆ, ಅದ್ರದ್ದು ಒಂದು ಇಂಪಾರ್ಟೆನ್ಸ್ ಏನಿದೆ, ಅದ್ರದ್ದು ಪ್ರಾಮುಖ್ಯತೆ ಏನಿದೆ, ಅದನ್ನ ಅದು ಕೂಡಲೇ ಮನಗಾಣದ. ಅಂದ್ರೆ ನನ್ಗೆ ಇನ್ನೂ ಇಷ್ಟೇಪ್ಪ ಸಮಯ ಇರೋದು, ಅಷ್ಟರಲ್ಲಿ ನಾನು ಏನ್ ಮಾಡ್ಬೇಕಾಗಿದ್ದದನ್ನ ನಾನು ಮಾಡ್ಲಿಲ್ವೇ ಅಂತ ಹೇಳಿ ಅಷ್ಟು ಗಂಭೀರವಾಗಿ ತಗೊಂಡು. ಆದ್ರೆ ನಾವೇನ್ ಅನ್ಕೋತೀವಿ ಅಂದ್ರೆ ನಮ್ಗೆ ಇನ್ನ ಟೈಮ್ ಇದೆ ನಾವು ಕೇಳ್ತಾ ಇದೀವಿ ನಿಧಾನವಾಗಿ ಆಗತ್ತೆ ಅಂದ್ರೆ ನಿಜ. ಅಂದ್ರೆ ಭಗವಂತ ಸ್ವಲ್ಪ ಪೀಸೆ ಧರ್ಮಸ್ಯ ತ್ರಾಯಿತೋ ಮಹತ್ವ ಭಯತಿ ಇನ್ನೊಂದ್ ಚಾನ್ಸ್ ಅವ್ನು ಕೊಡ್ತಾನೆ. ಆದ್ರೆ ಇನ್ನೊಂದ್ ಚಾನ್ಸ್ ತಗೊಳ್ಳೋದು ಅದು ತುಂಬಾ ರಿಸ್ಕಿ ಅನ್ನೋಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಎಷ್ಟೇ ಅದಕ್ಕೆ ಆದ್ರೂ ಕೂಡ. ಇಲ್ಲ, ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಹೇಳಿದ್ದಾರೆ, ಯಾಕೆ 10 ಹಲವು ಜನ್ಮ, ಈ ಜನ್ಮದಲ್ಲೇ ಕೃಷ್ಣ ಪ್ರಜ್ಞೆ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ವಾ? ಅವ್ರು ಹೇಳಿದ್ದಾರೆ ನಮಗೆ, ನಮ್ಮ ಶ್ರೀಲ ಪ್ರಭುಪಾದರ ಗುರುಗಳು. ಅಂದ್ರೆ ಮುಂದಿನ ಮಾತಾಜಿ ಶ್ರೀಲ ಪ್ರಭುಪಾದರು ಪ್ರತಿಯೊಂದು ಶ್ಲೋಕದಲ್ಲೂ ಹೇಳಿದ್ದನ್ನೇ ಹೇಳ್ತಾನೆ ಇರ್ತಾರೆ. ನಾವು ಮರಿತಿಟ್ಟು ಜ್ಞಾಪಿಸ್ತಾನೆ ಇರ್ತಾರೆ. ಆದ್ರೆ ನಾವ್ ಅದನ್ನ ಪದಗಳಾಗೆ ಓದ್ತೀವಿ ನಾವು ಹೊರತು ಎಷ್ಟು ಮಟ್ಟಿಗೆ ಅದನ್ನ ಮನ್ಸಿಗೆ ತಗೊಂಡಿದೀವಲ್ವಾ? ಮೇಲೆ ಹೇಳ್ತಾನೆ ಇದ್ದಾರೆ, ಅದನ್ನ ನಾವು ಎಷ್ಟು ತಗೊಂಡಿದೀವಿ ಅದು ಒಂದು ಇದೆ ಬರುತ್ತೆ ಕ್ವೆಶ್ಚನ್ ಮಾರ್ಕ್. ಹೇಳಿದನ್ನ ಕೇಳ್ತಾ ಇದ್ರೆ ಒಬ್ಬ ಮನುಷ್ಯನಿಗೆ ಕೇಳಿ 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 ಮನದಟ್ಟಾಗುತ್ತೆ. ಅದಕ್ಕೆ ಪ್ರಭುಪಾದರನ್ನ ಪದೇ ಪದೇ ಹೇಳ್ತಾರೆ, ಕೇಳಿದವರು ಕೇಳಿ 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 ಕೇಳಿ. ಯಾಕಂದ್ರೆ ಕೆಲವರಿಗೆ ಅನ್ಸುತ್ತೆ ಪದೇ ಪದೇ ಯಾಕೆ ಹೇಳ್ತಾರಪ್ಪ ಆಳಿ, ಅದನ್ನೇ ಕೇಳಿ ಕೇಳಿ ಮನದಟ್ಟಾಗ್ಬೇಕಲ್ವಾ ನಮ್ಮಂತವ್ರಿಗೆ ಅಂತ ಅವ್ರು ಹೇಳ್ತಾರೆ ಅಷ್ಟೇ. ಮತ್ತೇನು ಅಂದ್ರೆ ನೀರಿಗೆ ಶಕ್ತಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ಒಂದೊಂದೇ ಹನಿ ನೀರು ಒಂದು
ಕಲ್ಲಿನ ಮೇಲೆ ಪಾಷಾಣದ ಮೇಲೆ ಬೀಳ್ತಾ ಇದ್ರೆ ಅದು ಅದರ ಪ್ರಭಾವ ಬೀರುತ್ತೆ, ಅಲ್ಲಿ ಹಳ್ಳ ಬೀಳುತ್ತೆ ಅಂತ. ಹಾಗೆ ನಾವು ಪಾಷಾಣ ಇದ್ದ ಹಾಗೆ ಅವ್ರು ಕೊಡ್ತಾ ಇರುವಂತಹ ಭಾವಾರ್ಥಗಳು ನೀರಿದ್ದ ಹಾಗೆ, ಆ ಅಮೃತ ಧಾರೆ ಅದು ಬಿದ್ದಷ್ಟು ಬಿದ್ದಷ್ಟು ನಾವು ಕೂಡ ಒಂದೇ ದಿನ ನಮ್ಮ ಒಂದು ಪಾಷಾಣ ಅದು ಉಳಿದು ನಮಗೂ ಕೂಡ ಅದರಲ್ಲಿ ಒಂದು ಸಾರ ನಾವು ಯಾವಾಗ ಹೀರ್ಕೊಳಕ್ ಆಗುತ್ತೆ ಅನ್ನೋಂಥದನ್ನ ಪ್ರಯತ್ನ ಪಡ್ತಾ ಇದೀವಿ. ಪ್ರತಿದಿನ ಭಾವಾರ್ಥ ಓದ್ತಾ ಇದೀವಿ. ಆದ್ರೂ ಕೂಡ ಈ ವಿಚಾರಗಳನ್ನ ನಾವು ಈಗ ಓದಿದ್ದು ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಮರೆತು ಬಿಡ್ತೀವಿ ಅನ್ನುವಂಥದ್ದು. ಅಂದ್ರೆ ಮಾಯೆ ಎಷ್ಟು ಪ್ರಬಲ ಅಂತ ಹೇಳ್ತೀವಿ. ಮಾಯೆ ಎಷ್ಟು ಬೇಗ ನಮ್ಮನ್ನ ಆವರಿಸ್ಕೊಂತಾಳೆ. ಅವಳು ಆವರಿಸ್ಕೊಂಡು ಏನ್ ಮಾಡ್ತಾಳೆ, ನಮ್ಮ ದಿನದ 24 ಗಂಟೆಯಲ್ಲಿ ಹೆಚ್ಚು ಕಾಲ ಅವಳ ಸೇವೆಯಲ್ಲಿ ತೊಡಗಿಸ್ಕೊತಾಳೆ. ಆದ್ರೂ ಕೂಡ ನಾವು ಪ್ರಯತ್ನ ಪೂರ್ವಕವಾಗಿ ನಾವು ಎಷ್ಟು ಮಾಡಕ್ ಆಗತ್ತೆ ಸಾಧ್ಯ ಇದೆ ಅಷ್ಟು ಮಾಡ್ತಾ ಮಾಡ್ತಾ, ಅಂದ್ರೆ ಯಾವಾಗ ನಮ್ಗೆ ಅದ್ರ ಗಂಭೀರತೆ ಗೊತ್ತಾಗುತ್ತೆ, ಅದ್ರದ ಅರ್ಜೆನ್ಸಿ ಗೊತ್ತಾಗುತ್ತೆ, ಅವಾಗ ಮಾತ್ರನೇ ನಾವು ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ಮಾಡೋದಕ್ಕೆ ಹೋಗ್ತೀವಿ. ಆದ್ರೆ ಅದು ಸೀರಿಯಸ್ನೆಸ್ ಒಟ್ಟೋಗ್ಬಿಡ್ತು ಅಂತಂದ್ರೆ ಮತ್ತೆ ನಾವೇನ್ ಮಾಡ್ತೀವಿ, ಮತ್ತೆ ಮಾಯೆಯಲ್ಲೇ ತೊಡಗ್ಬಿಡ್ತೀವಿ. 100%. ನಿಜ ಮಾತಾಜಿ ಅದಕ್ಕೆ ನೀವು ಹೇಳ್ತಾರೆ, ಹೇಳಿದ್ದು. ಒಂದು ಮೂರ್ತಿಯನ್ನ, ಹರೇ ಕೃಷ್ಣ ಮಾತಾಜಿ, ಒಂದು ಮೂರ್ತಿಯನ್ನ ಕೆತ್ತಬೇಕಾದ್ರೆ ಅದು ಉಳಿ ಬಾಚಿಯಿಂದ ಎಷ್ಟು ಅದಕ್ಕೆ ಕಲ್ಲಿಗೆ ಏಟು ಕೊಟ್ಟಿರ್ತಾರೆ. ಸೊ ಅದ್ರ ಮೇಲೆ ಆ ಮೂರ್ತಿ ತಯಾರಾಗತ್ತೆ. ಅದೇ ತರಹ ನಾವು ಕೂಡ ಪದೇ 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 ಶ್ರೀಲ ಪ್ರಭುಪಾದರದ್ದು ಕೇಳಿ 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 ನಾವು ಕೂಡ ನಮ್ಮ ಮನಸ್ಸಿನಲ್ಲಿ ಪರಿವರ್ತನೆ ಆಗ್ಬೇಕು. ಅದಾದ್ರೆ ಮಾತ್ರ ನಮ್ಗೆ ನಾವಿಷ್ಟೆಲ್ಲ ಅಂದ್ರೆ ಕೇಳಿದ್ರ ಪ್ರಯೋಜನ ಆಗತ್ತೆ. ಹೃದಯ ಪರಿವರ್ತನೆ ಆಗದೆ ಸುಮ್ಮನೆ ಕೇಳಿದ್ರೆ ಉಪಯೋಗ ಇಲ್ಲ. ಅದಾಗ್ಬೇಕಾದ್ರೆ ಅನೇಕ ಬಾರಿ ನಾವು ಶ್ರವಣ ಮಾಡ್ಬೇಕು ಪ್ರತಿನಿತ್ಯ. ನಾವ್ ಮಾತ್ರ ಅದಕ್ಕೆ ಆಗತ್ತೆ. ನಾವ್ 5 ವರ್ಷದಿಂದ ಬಿಡದೆ ಕ್ಲಾಸಸ್ ಅಟ್ಲೀಸ್ಟ್ ಅಟೆಂಡ್ ಮಾಡಿದ್ರೆ ಒಂಚೂರು ತಲೆಗೆ ಹೋಗತ್ತೆ, ಉಪಯೋಗಿಸ್ಬೋದು ಅದನ್ನ ಅಂತ IVS ಇಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದೀವಲ್ಲ ಮಾತಾಜಿ, ಅಷ್ಟೇ ಸಾಕು ಅನ್ಸುತ್ತೆ. IVS ಇಂದ ಒಂದು ಕ್ಲಾಸ್ ಅಲ್ಲ, ಎಷ್ಟೋ ಕ್ಲಾಸ್ಗಳು ಒಂದು ದಿನದಲ್ಲಿ 3, 4, 5, 6 5-6 ಕ್ಲಾಸಸ್ ಡೈಲಿ ಅಟೆಂಡ್ ಮಾಡ್ತೀವಿ. ಒಂದ್ ಶ್ಲೋಕ ಆದ್ರೂ ಓದ್ತೀವಿ. ಅಂದ್ರೆ ವಿಷಯಗಳೆಲ್ಲ ಬಹಳ ಫೆಮಿಲಿಯರ್ ಅಲ್ಲ ಮಾತಾಜಿ ನಮ್ಗೆ. ಅದಕ್ಕೋಸ್ಕರ ಇಟ್ ಟೇಕ್ಸ್ ಲಾಂಗರ್ ಮತ್ತೆ ಮತ್ತೆ ಕೇಳೋ ಅಂತದ್ದು. ಆವಾಗ ತುಂಬಾ ಸೀರಿಯಸ್ ಆದಾಗ ಮನನ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ ಆತರ. ಅಂದ್ರೆ ನಾವು ಹೆಚ್ಚು ಓದ್ತಾ ಹೋಗ್ತೀವಿ, ಇನ್ಫಾರ್ಮೇಶನ್ ಏನೋ ಸಿಗುತ್ತೆ. ಇನ್ಫಾರ್ಮೇಶನ್ ತಗೊಂಡು ಅದನ್ನ ನಾವು ಜೀವನದಲ್ಲಿ ಜ್ಞಾನ ವಿಜ್ಞಾನ ಮಾಡ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ಅದು ಸುಮ್ನೆ ಕಾಲಹರಣ ಅಷ್ಟೇ ಆಗ್ತಾ ಹೋಗ್ಬಿಡುತ್ತೆ. ಅಲ್ವಡಿಸ್ಬೇಕು ಒಂಚೂರು. ಮಾತಾಜಿ ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಹರೇ ಕೃಷ್ಣ. ಪ್ರಭುಜಿಗೆ ಹರಿಬೋಲ್. ಪ್ರಭುಜಿ ಕ್ಲಾಸ್ ನ ಇಂಟ್ರೆಸ್ಟಿಂಗ್ ಮಾಡಿದ್ದು. ನಾನ್ ಜಸ್ಟ್ ಓದಿದಷ್ಟೇ. ನಾ ಈಗ ಹೇಳಿದ್ನಲ್ಲ ಹಂಗೆ ಬರೀ ಅಕ್ಷರ ಜ್ಞಾನ ಏನಿದೆ ಬರೀ ಓದೋದಷ್ಟೇ ನಾವು ಮಾಡಿದ್ದು. ಅದ್ರ ನಿಜವಾದ ಜ್ಞಾನ ಪ್ರಭುಜಿ ಹೇಳಿದ್ದಾರೆ. ಹರಿಬೋಲ್ ಪ್ರಭುಜಿ. ಧನ್ಯವಾದ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಧನ್ಯವಾದಗಳು ಕೃಷ್ಣ ಮಾತಾಜಿ. ಪ್ರಭುಜಿ ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ ಧನ್ಯವಾದಗಳು. ಪ್ರಭುಜಿ ಧನ್ಯವಾದಗಳು. ಹರಿ ಬೋಲ್. ಪ್ರಭುಜಿಗೂ ಧನ್ಯವಾದಗಳು. ಹರಿ ಬೋಲ್. ಹರೇ ಕೃಷ್ಣ. ಒಂದು ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭುಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳು. ಮಾತಾಜಿ ಒಂದು ಚಿಕ್ಕ ವಿಷಯ ಏನು ಅಂತಂದ್ರೆ, ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮಲ್ಲಿ ಇದೆಲ್ಲ ಈ ಜ್ಞಾನ ಸಂಪಾದನೆ ಅವೆಲ್ಲ ಮಾಡೋದಕ್ಕೆ ಬದಲು ನಾವೇನ್ ಮಾಡ್ತೀವಿ ಅಂದ್ರೆ, ಈ ದೇಹದ್ಯಾಸಿಗೆ ಸಮಯ ಮಿಕ್ಕಿದ್ದನ್ನ ಎಂಟರ್ಟೈನ್ಮೆಂಟ್ ಕತ್ಕೊಂಡ್ಬಿಡ್ತಾನೆ. ಸಾಮಾನ್ಯ ಜನಗಳು ಒಂದು ಸಿನಿಮಾ, ಒಂದು ಸೀರಿಯಲ್, ಒಂದ್ ಯಾವ್ದೋ ರೀಲ್ಸ್, ಒಂದು ಇದೆಲ್ಲ ಮಾಡ್ತಿರ್ತಾರೆ. ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ನಾವು ನೋಡ್ತಾ ಇದ್ದಾಗ ನಾವೇನ್ ಮಾಡ್ಬೇಕು, ಅದೇ ಸಮಯವನ್ನ ಎಂಟರ್ಟೈನ್ಮೆಂಟ್ಗೆ ಅಂತ ನಾವೇನಾದ್ರು ಶುರು ಮಾಡಿದ್ದೆ ಆದ್ರೆ, ಕೃಷ್ಣ ಅಲ್ಲಿ ದದಾಮಿ ಬುದ್ಧಿಯೋಗ ಅಂತ ಎಲ್ಲ ಅವರೇ ಮಾಡ್ಕೊಡ್ತಾರೆ. ನಾವು ಕೃಷ್ಣನ ಆಶ್ರಯ ಪಡೆದ್ಬಿಟ್ರೆ ಅವ್ರು ಎಲ್ಲ ಮಾಡ್ಕೊಡ್ತಾರೆ ಅಂತ ಹೇಳಿದ್ರೆ ಅವರೇ ಮಾಡ್ಕೊಟ್ಬಿಡ್ತಾರೆ. ನನಗೆ ಇದೇ ಸ್ವಂತ ಅನುಭವ. ನಾವು ನಮ್ಮ ಸಮಯವನ್ನ ಸ್ವಲ್ಪ ಖರ್ಚು ಮಾಡ್ಬೇಕು. ಯಾವುದಕ್ಕೆ ನಮ್ಗೆ ಎಲ್ಲಿ ಸಮಯ ಸಿಗುತ್ತೆ ಅಲ್ಲಿ ನಾವು ಈ ಸತ್ಸಂಗ, ಜ್ಞಾನ, ಇದಕ್ಕೆ ನಾವು ಪ್ರತಿನಿತ್ಯ, ಅಂದ್ರೆ ಕಲಿಯುಗದಲ್ಲಿ ತಪಸ್ಸು ಏನು ಅಂತಂದ್ರೆ, ಯಾವುದನ್ನ ನೀವು ಪ್ರತಿನಿತ್ಯ ಮಾಡ್ತಾ ಇದ್ರೆ ಬಿಡದಂಗೆ, ಅಂದ್ರೆ ಅದು ಭಗವತ್ ಪ್ರಣೀತಂ, ಭಗವತ್ ಪ್ರೀತ್ಯಂತಂ, ಭಗವತ್ ನಿಮಿತ್ತಂ, ಭಗವಂತನ ಸಂಬಂಧಪಟ್ಟಿದ್ದು ಏನ್ ಮಾಡ್ತಾ ಇರ್ತೀವೋ ಅದನ್ನ ಭಗವಂತ ಅದನ್ನೇ ಒಂದನ್ನ 10 ಪಟ್ಟು, 10ನ್ನ 100 ಪಟ್ಟು ಅವರೇ ಮಾಡ್ಕೊಟ್ಬಿಡ್ತಾರೆ. ಸೊ ಹಾಗಾಗಿ ನಾವು ಸುಮ್ನೆ ನಿಮಿತ್ತ ಮಾತ್ರ ಬಹುಸವಿಸಾಯ್ತು, ನಾವು ಸುಮ್ನೆ ಇರೋದು ಅದೇ ಎಲ್ಲ ಆಗ್ತಾ ಇರ್ತದೆ. ಆಕ್ಚುಲಿ ನನಗೆ ನಿಮ್ಗೆ ಸ್ವಂತ ಅನುಭವ ಹೇಳ್ಬೇಕು ಅಂದ್ರೆ, ನಾನು ಒಂದು ಬ್ಯಾಂಕಲ್ಲಿ ಮ್ಯಾನೇಜರ್. ಆದ್ರೆ ಈಗ ಭಗವದ್ಗೀತೆನ ಡೈಲಿ ಬರೆಯೋದು, ಓದೋದು, ಮಾಡೋದು ಇದೆಲ್ಲ ಮಾಡ್ತಾ ಇರೋದ್ರಿಂದ ಯಾವುದೇ ಸಂಕಷ್ಟಗಳು ಬಂತು ಅದ್ರ ಪಾಡಿಗೆ ಅದೇ ಸರಿ ಆಗ್ತಾ ಇರ್ತದೆ. ಅದ್ರ ಪಾಡಿಗೆ ಅದೇ ಕೆಲಸದಲ್ಲಿ ಉನ್ನತಿ ಆಗುತ್ತೆ, ಅದ್ರ ಪಾಡಿಗೆ ಅವರೇ ಪ್ರೈಸ್ ಬರುತ್ತೆ. ಅವ್ರು ನೀವು ಮಾಡಿದ್ರಿ ನಾವು ಮಾಡಿದ್ರಿ ಅಂತ ನಾವೇನು ಮಾಡಿರೋದಿಲ್ಲ, ಅದೇ ನಡೀತಾ ಇರ್ತದೆ. ಅದೇ ರೀತಿ ನಮ್ಮ ಆರೋಗ್ಯ ಅನಾರೋಗ್ಯನೂ ಕೃಷ್ಣನೇ ನೋಡ್ಕೋತಾರೆ. ಅದು ಎಲ್ಲ ಕೃಷ್ಣನೇ ಮಾಡ್ಕೊಡ್ತಾ ಇದಾರೆ. ಎಲ್ಲ ಕೃಷ್ಣನಿಂದಾನೇ ನಡೀತಾ ಇದೆ ಅಂತೇಳಿ ಒಂದು ನಂಬಿಕೆ. ಹಾಗಾಗಿ ಅವ್ರು ಮಾಡ್ತಾ ಇದಾರೆ, ಇದು ಶ್ರದ್ಧೆ ಕೂಡ. ಇದನ್ನ ನಾವು ನಮ್ಮ ಸಮಯವನ್ನ ಅಲ್ಲಿಗೆ ಖರ್ಚು ಮಾಡ್ಬೇಕು. ನಮ್ಗೆ ಎಲ್ಲೆಲ್ಲಿ ಸಮಯ ಸಿಗುತ್ತೆ ಅಲ್ಲಿ ಅದರಲ್ಲಿ ಎಲ್ಲ ಆಗ್ತದೆ ಅನ್ನೋದು ಒಂದು ಅಭಿಪ್ರಾಯ. ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ. ಇಲ್ಲ ಪ್ರಭುಜಿ. ಅಂದ್ರೆ ಆತ್ಮಕ್ಕೆ ಭಗವಂತ ಸ್ವಲ್ಪ ಅಲ್ಪ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಅದು ನಾವ್ ಅನ್ಕೊಡ್ತೀವಿ ಅದ್ ಯಾಕಾದ್ರೂ ಕೊಟ್ಟಿದ್ರಿಂದಾನೇ ನಾವ್ ಹಿಂಗಾಗೋದ್ವಿ ಅಂತ. ಆದ್ರೆ ಅದು
ಇನ್ನೊಂದು ರೀತಿ ಕೂಡ ನಮಗೆ ಸಹಾಯ ಮಾಡುತ್ತೆ. ಅಂದ್ರೆ ಯಾವಾಗ ಒಂದು ಅಲ್ಪ ಸ್ವಾತಂತ್ರ್ಯ ನಮ್ಮನ್ನ ಭಗವಂತನ ಕಡೆಗೆ ನಾವು ವಾಲ್ಬೇಕು, ಅವನ ಕಡೆಗೆ ಶರಣಾಗ್ಬೇಕು, ಅವನ ಹತ್ರ ಸಹಾಯ ಕೇಳಬೇಕು, ಅವನ ಕಡೆಗೆ ನಾನು ವಾಪಸ್ ಹೋಗ್ಬೇಕು ಅನ್ನೋಂಥದ್ದು ಕೂಡ ನಮ್ಮ ಆಸೆನೆ. ಅಂತ ಬಯಕೆ ನಮಗೆ ಬಂದಾಗ ಮಾತ್ರ ಆ ಬಯಕೆ ಸರಿಯಾದ ರೀತಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಪ್ರಭುಜಿ ಹೇಳಿದ ಹಾಗೆ ಯಾರು ಭಗವಂತನ ಸೇವೆ ಮಾಡ್ಬೇಕು ಅಂತ ನಿಜವಾಗ್ಲೂ ಮನಸ್ಸಾರೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾರೆ, ಅಂತವರಿಗೆ ಎಲ್ಲಾ ರೀತಿ ಸಹಾಯ ಭೌತಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಭಗವಂತ ಮಾಡಿಯೇ ಮಾಡ್ತಾನೆ. ಅಂದ್ರೆ ನಾವ್ ಅನ್ಕೋತೀವಿ ನನ್ನ ಪ್ರಯತ್ನದಿಂದ ನಾನೇನೋ ಭೌತಿಕವಾದ ವಿಷಯಗಳನ್ನ ಮಾಡ್ತಾ ಇದ್ದೀನಿ ಅಂತಂದಾಗ ಏನು ಅಲ್ಲಿ ನನ್ನ ಶ್ರಮ ಪಟ್ಟು ನಾನು ಸಾಧಿಸ್ತೆ ಅಂತ ಅನ್ಕೊಳ್ತೀನಿ, ಅದು ಏನೂ ಅಲ್ಲ. ಆದ್ರೆ ಯಾವಾಗ ನಾನು ಆಧ್ಯಾತ್ಮಿಕ ವಿಚಾರಗಳಲ್ಲಿ ನನ್ನನ್ನು ತೊಡಗಿಸ್ಕೊಳಕ್ ಶುರು ಮಾಡ್ತೀನಿ, ನನ್ನೆಲ್ಲಾ ಜವಾಬ್ದಾರಿಗಳನ್ನ ಅವನು ವಹಿಸ್ತಾ ಇರ್ತಾನೆ. ನನ್ನ ಆರೋಗ್ಯ ಇರ್ಬೋದು, ನನ್ನ ಮನೆ ಇರ್ಬೋದು, ನನ್ನ ಒಂದು ಜವಾಬ್ದಾರಿಗಳಿರ್ಬೋದು, ಅದನ್ನೆಲ್ಲ ಅವನು ಆಟೋಮೆಟಿಕ್ ಆಗಿ ಮಾಡ್ತಾ ಇರ್ತಾನೆ. ಮತ್ ನನ್ನನ್ನ ಈ ಒಂದು ದಾರಿಯಲ್ಲಿ ಹೋಗೋದಕ್ಕೆ ನನಗೆ ಸುಗಮ ಮಾಡ್ತಾನೆ, ಸಹಾಯ ಮಾಡ್ತಾನೆ. ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಾವು ಪರಮಾತ್ಮ ಸದಾ ಕಾಯ್ತಾ ಇರ್ತಾನೆ. ನಾವು ನೋಡ್ತೀವಿ ಪರಮಾತ್ಮ ಹೃದಯದಲ್ಲಿ ಸದಾ ಕಾಯ್ತಾ ಇರ್ತಾನೆ, ಯಾವಾಗಪ್ಪ ಇವ್ ನನ್ ಕಡೆ ನೋಡ್ತಾನೆ ಅಂತ. ನಾವ್ ಒಂಚೂರು ಆ ಒಂದು ಸ್ವಾತಂತ್ರ್ಯವನ್ನ ಅವನ ಕಡೆಗೆ ತಿರ್ಗಿಸ್ಕೊಂಡ್ವಿ ಅಂತಂದ್ರೆ ಕೂಡಲೇ ಅವನು ನಮ್ಮನ್ನ ಬಿಗದಪ್ಪಿ ಕರ್ಕೊಂಡು ಹೋಗೋದಕ್ಕೆ ಸದಾ ಸಿದ್ಧ ಇರ್ತಾನೆ. ಆದ್ರೆ ನಾವೇನ್ ಮಾಡ್ತೀವಿ, ಇಂದ್ರಿಯಗಳ ಕಡೆಗೆ ಜಾಸ್ತಿ ತಿರುಗ್ತಾ ಇರ್ತೀವಿ. ನಮ್ಮ ಸ್ವಾತಂತ್ರ್ಯವನ್ನ ಇಂದ್ರಿಯಗಳ ಕಡೆಗೆ ತಿರ್ಗಿಸಿದಷ್ಟು ಅವನಿಂದ ದೂರ 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 ತುಂಬಾ ದೂರ ಆಗೋಗಿದ್ದೀವಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ, ತುಂಬಾ ತುಂಬಾ ಧನ್ಯವಾದಗಳು ಪ್ರಭುಜಿ. ಪ್ರಭುಜಿ, ನೀವು ದಿನ ಕ್ಲಾಸ್ ಬರ್ತಾ ಇದ್ದೀರಾ ಪ್ರಭುಜಿ? ಬರ್ತಾ ಇದೀನಿ ಮೇಡಮ್ ಮಾತಾಜಿ. ನಾಗವಿಣಿ ಮಾತಾಜಿ ಇಂಥವ್ರೆಲ್ಲ ಇದ್ದಾರೆ, ಮತ್ತೆ ನೀವ್ ನನ್ಗೆ ಯಾಕೆ ಚಾನ್ಸ್ ಕೊಟ್ಟು? ಅವರಿಗೆ ಅವರಿಗೆ ಬರ್ತದೆ, ನೆಕ್ಸ್ಟ್ ಚಾನ್ಸ್ ಬರ್ತದೆ, ನೀವೇನ್ ಹೆದರ್ಬೇಡಿ. ಪ್ರಭುಜಿ ಕೊಡ್ತಾರೆ ಚಾನ್ಸ್. ಮಾತಾಜಿ ಅಂದ್ರೆ ಇಷ್ಟೊಂದು ಜ್ಞಾನ ನಮ್ಗೆ ಸಿಗುತ್ತೆ. ಅವರಿಗೆ ರಜೆ ಇಲ್ಲವೋ ಅಂತ ಎನಿಸಿದೆ, ಈಗ ಇವತ್ತು ಗೊತ್ತಾಯ್ತು ನಂಗೆ ಅವರಿಗೆ ಸಹ ರಜೆ ಇರ್ತದೆ ಅಂತ ಹೇಳಿ. ಓಕೆ ಓಕೆ, ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಆದ್ರೂ ಕೂಡ ನನಗೊಂದು ಚಾನ್ಸ್ ಕೊಟ್ರಿ. ನಾನು ನಿಜವಾಗ್ಲೂ ಅರ್ಹತೆ ಇಲ್ಲ, ಏನೇನು ಇಲ್ಲ, ನನ್ಗೇನೋ ಸುಮ್ನೆ ಜಸ್ಟ್ ಬಂದೆ, ಏನೋ ಓದಿದೆ ಅಂತ ಅನಿಸ್ತಷ್ಟೇ. ಅದು ಓದಿದ್ದು ಸರಿಯಾಗಿ ಓದಿಲ್ಲ, ನೆಟ್ವರ್ಕ್ ಇಶ್ಯೂಸ್ ಆಗಿ. ತುಂಬಾ ಧನ್ಯವಾದಗಳು ಎಲ್ಲರಿಗೂ ಕೂಡ. ಇಂತ ಒಂದು ಅಮೂಲ್ಯವಾದ ಸಮಯವನ್ನ ಎಲ್ಲರೂ ನಮಗೂ ಕೊಟ್ಟಿದ್ದು. ಅಂದ್ರೆ ಅದಕ್ಕಾಗಿ ಏನೋ ಒಂದು ಸ್ವಲ್ಪನಾದ್ರೂ ಮಾತಾಜಿ ಹೇಳಿದಾಗೆ ನಾವು ಕಲ್ಲು ಪಾಷಾಣ ನಮ್ಮನ್ನ ಉಳಿಪೆಟ್ಟು ಸ್ವಲ್ಪ ಸ್ವಲ್ಪನಾದ್ರೂ ನಮ್ಮನ್ನ ಬದಲಾಯಿಸುತ್ತಾ ಅಂತ ಇಂತ ಒಂದು ಅವಕಾಶ ಕೊಟ್ಟ ಇಸ್ಕಾನ್ ಸಂಸ್ಥೆಗೆ, ಮತ್ತೆ ನಾಮನಿಷ್ಠ ಪ್ರಭುಗಳಿಗೆ, ಶ್ರೀಧರ್ ಪ್ರಭುಜಿ ಅವರಿಗೆ ಎಲ್ಲರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಎಲ್ಲರಿಗೂ, ಧನ್ಯವಾದಗಳು. ಹರೇ ಕೃಷ್ಣ. ಎಂಡ್ ಮಾಡ್ಲಾ ಮಾತಾಜಿ? ಮಾಡಿ ಮಾತಾಜಿ.